गजाननं भूतगणादिसेवितं कपित्तजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं नमामि विघ्नेश्वरपादपङ्कजम्. ಹಾಯ್ ನವೀನ್ ಬ್ರೋ, ವೆಲ್ಕಮ್. ಗುಡ್ ಮಾರ್ನಿಂಗ್ ಪನ್ನದಲ್ಲಿ ಕೂಡ ಸಜ್ಜಿಗೆ ರೊಟ್ಟಿ ಅಂದೆ. ಇನಿ ಕೂಡ ಸಜ್ಜಿಗೆ ರೊಟ್ಟಿಯಾ? ಓಕೆ ಓಕೆ. ಎಂಕಿ ನೀವೊಂದು ಬಜ್ಜಿಲು ಬಕ್ಕ ದೋಸೆ. ಚಾ ಪರಿಯಾರೆ ಪರ್ದಾಣ ಚಾ ಪರ್ದಾಣ ಅಲ್ಪ ನವರಾತ್ರಿ ಗೌಜಿಜ್ಜೆ ನವೀನ್ ಬ್ರೋ. ಲೈಕ್ ಡನ್ ಪನ್ನದಲ್ಲಿ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಜ್ಜಿ ಒಂಜಿ ಮೇ ಕಾಯ ಒಂದುಂಡಾ? ಓಕೆ ಓಕೆ. ರಡ್ಡು ಮೇಲ ಕಾಯಾಡು ಕಂಚ వచ్చిದಾನ. ಕಂಚನ ಮಸ್ತ್ ಕಂಚಿನ ಎಡ್ಡೆ ಹಾಕೊಂಚಿ. ಸಾವಿರ ಮೆಟ್ಟಿಲ ಬೆಟ್ಟದ ಮ್ಯಾಲೆ ನವರಾತ್ರಿ ಉಪ್ಪುಣಿಯೇ ಬೊಂಬೈ ಪಾಲನ್ ಗರ್ಭ ಅದೇ ಗರ್ಭ ಡ್ಯಾನ್ಸ್ ಉಪ್ಪು ನನ್ನ ಎಡ್ಡಾಪುಂಟು ಬೇರೆ ಗರ್ಭ ಡ್ಯಾನ್ಸ್. ಟಿಕೆಟ್ ಜಾಸ್ತಿ ಉಪ್ಪುಂಡು ಅಂದೆ. ಟಿಕೆಟ್ ಉಂಡಾ? ಹಾಂ ಅವು ಮಸ್ತ್ ಲಾಯ್ಕ್ ಆಪುಣಿಯೇ ಒಂದು ಗರ್ಭ ಡ್ಯಾನ್ಸ್. ಗುಜರಾತ್ ಭಾರಿ ಅತ್ತೆ. ಗುಜರಾತ್ ಮಸ್ತ್ ಅಲ್ಪ ಒಂದು ದೇವಿ ಕುಲ್ಲವಿರತ್ತೆ. ಅವು ಗರ್ಭ ಗೊಬ್ಬು ಇರಲ್ಪ ಅಲ್ಪ. ಏರುತ್ತ ಬರುವ ಭಕ್ತರಿಗಾಗಿ ಹತ್ತಿ ಕುಂತಾಳ ಚೆನ್ನಿ ಚೆಲುವೆ ಚದುರೆ ಚಾಮುಂಡಿ. ಹತ್ತಿ ಕುಂತಾಳ ಚೆನ್ನಿ ಚೆಲುವೆ ಚದುರೆ ಚಾಮುಂಡಿ. ದುಬೈ ನವೀನ್ ಬ್ರೋ ಲೈಕ್ ನಾನು ಬಂದೆ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಗಂಧದ ಕೊರಳಲಿ ಮೈಯನ್ನದ್ದಿ ಮಿಂದು ಮಡಿಯನ್ನುಟ್ಟು ಅದರ ಚಂದನ ತಿಲಕವ ತಿಕ್ಕಿ ಮಂಡೆ ಕೂದಲ ಬಿಟ್ಟು ಪಳ ಪಟ್ಟೆಯ ಸೀರೆಯ ನುಟ್ಟು ಮಿನಿ ಮಿನಿ ಮೊಗ್ಗಿನ ರವಕೆಯ ತೊಟ್ಟು ಏರಿ ಬರುತ್ತಾಳೆ ಸಿಂಹವೇರಿ ಕುಳಿತು. ಏರಿ ಬರುತ್ತಾಳೆ ಸಿಂಹವೇರಿ ಕುಳಿತು. ರಕ್ಷಸಿಸ್ ಬರ್ತೀರಿ ಲೈಕ್ ಪಣಂದಲ್ಲೇರು. ಥ್ಯಾಂಕ್ ಯು ರಕ್ಷಸಿಸ್, ವೆಲ್ಕಮ್. ಇರೇಗ ಚಾ ಪರಿಯರ ತಿಂಡರ ಲೈಕ್ ಕೊಡಿ, ಲೈವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧೂಮಧೂತನ ಅಟ್ಟಹಾಸವ ನೋಟದಿಂದ ಸುಟ್ಟು ದುಷ್ಟ ಮೈಷನ ಜುಟ್ಟು ಹಿಡಿಯುತ್ತ ಕುಟ್ಟಿ ನೆಲಕ್ಕೆ ಬಡಿದು ಸರಸರ ಏರುತ್ತ ನಿಂತಳು ಬೆಟ್ಟದಿ ಭರಭರಾರೆಯುತ್ತ ಚಾಮುಂಡಿ. ಸರಸರ ಏರುತ್ತ ನಿಂತಳು ಬೆಟ್ಟದಿ ಭರಭರ ನಡೆಯುತ್ತ ಚಾಮುಂಡಿ. ಹಾರಿ ಬರುತ್ತಾಳೆ ಸಿಂಹವೇರಿ ಕುಳಿತು. ಹಾರಿ ಬರುತ್ತಾಳೆ ಸಿಂಹವೇರಿ ಕುಳಿತು. ಸಾವಿರ ಮೆಟ್ಟಿಲ ಬೆಟ್ಟದ ಏತ್ತ ಬರುವ ಭಕ್ತರಿಗಾಗಿ.
ಲೈಕ್ ಕೊಡಿ, ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಗುಡ್ ಮಾರ್ನಿಂಗ್ ರಕ್ಷಸಿಸ್ ಮನೊಂದು ನವೀನ್ ಬ್ರೋ ಯಾನ್ ಇತ್ತೆ ಲಕ್ಕಿನಿ ಅಂದೆ ಸಿಸ್ ಇತ್ತೆ ಲಕ್ಕಿನಿ ರಾತ್ರಿ ನೈಟ್ ಲೈವ್ ಮಲ್ದಾರ. ಹಾಯ್ ನಮ್ಮ ತುಳು ಗೈಡ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ದಾದ ತಿಂದ್ರೆ ನನ್ನ ಮಲ್ಪೊಡೆ. ಹಾಯ್ ಶಾಂತಸಿಸ್, ವೆಲ್ಕಮ್ ಶಾಂತಸಿಸ್. ಗುಡ್ ಮಾರ್ನಿಂಗ್ ಶಾಂತಸಿಸ್. ಚಾಪರ್ಯರೇ ಶಾಂತಸಿಸ್ ದಾದ ತಿಂಡಿ ಯಾರು ಚಾಕ್. ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೇರು, ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೇರು ನಮ್ಮ ರಕ್ಷಸಿಸ್. ಆಂಡೆ ಚಾ ದಾದ ತಿಂಡಿ ಸಿಸ್ ಎಂಕಿನಿ ಬಜ್ಜಿಲಿಯೇ ಬಕ್ಕ ದೋಸೆ ಮಗಕ್ಕೆ ದೋಸೆ ಮಲ್ತೆ ಟಿಫಿನ್ ಕೊಂಡ್ರೆ ದೋಸೆ ಎಲ್ಲ ಬಕ್ಕ ಪೊಟೆಟೊ ಚಿಲ್ಲಿ ಮಲ್ತೆ ಈಗ ಶಾಂತಸಿ ನಾನು ಇತ್ತೆಲ್ಲ ಹಾಕ್ತೀನಿ ಅದನ್ನು ತೆಲಿಕೆ ಹೊರಬಿಡಾರೆ ರಾಕ್ಷಸಿ ಇತ್ತೆಲ್ಲ ಹಾಕಿದಾರೆ. ಸಾಬುದಾನ ಕಿಚಡಿ ಅವು ಶೋಕ ಹಾಪಣದೆ ಸರಿ ಬರ್ಪಿನಿಜ್ಜಿ ಎಂಕುಳವ್ರ ಮಲ್ಪ ಅವು ಸರಿ ಬರ್ಪುಜ ಅವಳು ಗುಜರಾತಲ್ಲಿ ಮಲ್ಪರದ ಆ ಟೈಪ್ ಬರ್ಪಿನಿಜ್ಜಿ ಮಾರ್ರೆ ಟ್ರೈ ಮಲ್ಪ ಶೋಕ ಹಾಪುಂಡು ತಿಂದೆ ಶೋಕ ಹಾಪುಂಡು ಕಡಲೆ ಪುರ ಪಾಡ್ನ ಮಸ್ತ್ ಲಾಯ್ಕ್ ಹಾಪುಂಡು. ರಕ್ಷಸಿಸ್ ಅಂತ ಹೇಳ್ತಂದುಲ್ಲೇರು ಶಾಂತಸಿಸ್ ಆ ರೀತಿ ಲಕ್ಕಿನಿಗೆ. ಗುಡ್ ಮಾರ್ನಿಂಗ್ ರಕ್ಷಸಿಸ್. ಬಕ್ಕ ನಾವು ಕೊಡೆ ಪೋಯರು ಬೇಗಲಾಕುದು ಅತಿ ಯಾಲ ಶಾಲೆ ಎತ್ತನ ಚೂರು ಬೇಗಲಾಕೋಣ ಇಜಿನ ಚೂರು ಲೇಟ್ ಎಲ್ಲ ಶಾಲೆ ಉಂಡತ್ತೆ ಈಗ ಮಲ್ಲ ಈಗ ಟಿಫಿನ್ ಮಲ್ಪೋಡು ಹಂಚ ಇಜಿನ ಲೇಟ್ ಅಂದು ಸಿಸ್ ಪನೊಂದುಲ್ಲೇರು ಆಂಡು ಸಿಸ್ ಪನೊಂದುಲ್ಲೇರು ನೈಸ್ ಪನೊಂದುಲ್ಲೇರು ಗುಡ್ ಪನೊಂದುಲ್ಲೇರು. ಥ್ಯಾಂಕ್ ಯು ರಕ್ಷಸಿಸ್ ಲೈವ್ಗೆ ಬರ್ರೇನೇ ಒಂದು ಹಾಪುಜ್ಜಿ ಕೋಡೆ ಈ ನವರಾತ್ರಿ ಆಯ್ತು ಇತ್ತೆ ಮಧ್ಯಾಹ್ನ ಅನಾಗ ಪೋಯರೆ 3 ಗಂಟೆಗಳು ಎಪ್ಪಿದಾಡು ಎಂಕುಲು ದೇವಸ್ಥಾನ ಪುರ ಪೋಯರೆ ಅಂಚ ಬನ್ನಾಗ ರಾತ್ರಿ ಹಾಕೊಂಡು ಮಾರೆ ಕೋಡೆ ನವೀನ್ ಡ್ರೋನ ಲೈವ್ಗೆ ಮಾತ್ರ ಒಂಚೂರು ಪೋಯರೆ ಪುರ್ಸೊತ್ತು ತಿಕ್ಕಿನಿ ಇಂಕ ಒಂಚೂರು ಬಾಕಿ ಏರ್ನ ಲೈವ್ಗೆ ಪೋತುಜಿ ಅನ್ಕೋಡೆ ಮಂಜು ಸಿಸ್ನ ಲೈವ್ಗೆ ಪೋತುಜಿ ಏರ್ನಲ್ಲ ನಮ್ಮ ಗುರುಪ್ರದಿನ ಲೈವ್ಗೆ ಪೋತುಜಿ ಬಹು ಟೆಂಪಲ್ ಪೋಯರ್ ಸಿಸ್ ಕೋಡೆಯನ್ನು ಕುದ್ರೋಳಿ ಪೋಯೇ ಬಕ್ಕ ಒಂಜಿ ಜಪ್ಪಿನ ಮುಗಿಯಡೊಂಜಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ನಡೆ ಪೋಯ ಬಕ್ಕ ಕುತ್ತರು ಕೊರಗಜ್ಜೆ ನಡೆ ಪೋಯ ಬಾಲೆದೊಂಜಿ ಕೋಲೆ ಇತ್ತನ ಅವಳು ಪರಕೆದ ಆಯ್ನ ಮೆಗ್ಗಿನ ಬಾಲೆದ ಅಯ್ಯ ಬತ್ಪೈತೆಪ್ಪಲ ಎಲ್ಲ ಒಂದಿಟ್ಟು ಬಕ್ಕ ಕೋಡೆ ಒಂದಿಟ್ಟು ಇತ್ತನತೆ ಇಟ್ಟು ವೀಡಿಯೋಡು ಬಾಲೆ ಬಂದರ್ ಬಾವು ಬಂದರ್ ಪದ್ಯ ಆಯ್ನ ಒಂಜಿ ಪರಕೆದ ಕೋಲ ಇತ್ತನ ಅಂಚ ಅವ್ರು ಬಣ್ಣ ಕೋಲಾಗ ನಮ್ಮ ಪೊಂಜೋಲ್ ಪುರ ಪೋಯರೆ ಇಜ್ಜತ್ತೆ ಆಂಜೋಲ್ ಮಾತ್ರ ಪೋಯರೆ ಅವು ಈ ಮೇಟ್ ನಮ್ಮ ಒಂಜಿ 6 ಗಂಟೆ ತೊಲೆ ಈ ಬಕ್ಕ ಪೋದು ನಮ್ಮ ಪರಕೆ ಬಾರ್ದು ಬರೋಲಿ ಅವ್ರು ಕುತ್ತಾರ್ಡು ಬಕ್ಕ ಕೋಲಕ್ಕೆ ಪೊಂಜೋಲ್ ಪೋಯರೆ ಇಜ್ಜಿ ಕತ್ತಲ್ಲಿ ಹಿಡಿಕೈತಿ ಕೋಲ ಅಂದು ಪನೊಂದುಲ್ಲೇರು ಸತೀಶ್ ಸಪೋಟು ರಕ್ಷಸಿಸ್ ಸಪೋಟು ಓ ಟೆಂಪಲ್ ಪೋಯರ್ ಸಿಸ್ ಪಕ್ಕ ರಕ್ಷಸಿಸ್ ನಮ್ಮ ನವೀನ್ ಬ್ರೋ ಲೈಕ್ ನನ್ನ ಪನೊಂದುಲ್ಲೆ. ಥ್ಯಾಂಕ್ ಯು ನವೀನ್ ಬ್ರೋ. ನಿಜ ಪನೊಂದುಲ್ಲೇರು ದಾದಿ ತಿಂಡಿ ನಾನ ರಕ್ಷಸಿಸ್ ಕೆನಂದ್ರೆ ಆಯಿಷಾ ಅಂತಕ್ಕ ಪನೊಂದುಲ್ಲೇರು ಮಲ್ಲೆಜ್ಜಿ ಕೆಲವರಿಗೆ ಎಕ್ಸ್ಕ್ಯೂಸ್ ಉಂಡು ಪನೊಂದುಲ್ಲೇರು. ಓಕೆ ರಕ್ಷಸಿಸ್. ಚಾ ಪರಿಹಾರ ಉಮೇಶ್ ಬರ್ತೀರ. ಹಾಯ್ ಉಮೇಶ್, ವೆಲ್ಕಮ್ ಉಮೇಶ್. ಇದಕ್ಕೆ ನವರಾತ್ರಿ ಹಬ್ಬದ ಶುಭಾಶಯಗಳು ಕೊಡೆ ಕಲ್ತಿತ್ತಾರತ್ತೆ ಅನ್ನ ರಿಟರ್ನ್ ಮಲ್ದುಜಿ ಮೆಸೇಜು ಬಕ್ಕ ಚಾ ಪರಿಯಾರೆ ಉಮೇಶ್. ತಿಂದಾರ ದಾದ ಚಾಕು ದಾದ ತಿನ್ಯಾರು ಎಂಕು ಕೋಡೆ ಸಜ್ಜಿಗೆ ರೊಟ್ಟಿ ಎಂಕು ಕೂಡ ಸಜ್ಜಿಗೆ ರೊಟ್ಟಿ ಅಣ್ಣಂದರೆ ಕೂಡ ಸಜ್ಜಿಗೆ ರೊಟ್ಟಿ ಅಂದು ಬಕ್ಕ ಏತತಿ ಹೋಟೆಲ್ದ ತಿಂಪಿನಿ ಅವಳ ಬೋರ ಅಪ್ಪಣ ಇಲ್ಲಡ್ಲ ಅಂತ ಮಲ್ಪೊಡತಿ ದಾದಿ ತಿಂಡಿ ನವೀನ್ ಅವರೇ ಕೂಡ ಸಜ್ಜಿಗೆ ರೊಟ್ಟಿ. ವೆರಿ ಗುಡ್ ಮಾರ್ನಿಂಗ್ ಉಮೇಶ್ ಅವರೇ, ಗುಡ್ ಮಾರ್ನಿಂಗ್. ಆದಿನಾಶ್ವೇಶ್ವರದ ಪಿಕ್ ಇತ್ತುಂಡು ಪನೊಂದುಲ್ಲೇರು ಅಂದಂದು ಆದ್ಯ ಪಾಡಿದ ಅವು ಮುರಣಿ ಪೋತೀನಿ ಫಸ್ಟ್ ದಾನಿ ನವರಾತ್ರಿ ಫಸ್ಟ್ ಡೇ ಪೋತೀನಿ ಆದ್ಯ ಪಾಡಿದ. ಹರೀಶ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಲವ್ಲಿ ಪನೊಂದುಲ್ಲೇರು ನೀ ಪಾಡುವೆ ನೀ ಒಂಜಿ ದುರ್ಗಾ ಜಪ್ಪಿನ ಮುಗಿರು ಪೋತೀನಿ ಅವು ವೀಡಿಯೋ ಪಾಡುವೆ ಎಡಿಟಿಂಗ್ ಆತುಜಿ ನಾನು ಅವಳು. ಹರೀಶ್ ಚಾಪರಿಯರೇ ತಿಂದಾರ ಲವ್ಲಿ ಪನೊಂದುಲ್ಲೇರು ಎಂಚ ಉಲ್ಲಾರಕ್ಕ ಯಾನು ಹುಷಾರುಲಿ ಉಮೇಶ್ ಈರೆಂಚ ಉಲ್ಲಾರು ಚಾಪರಿಯರ ಬೆಸ್ಟ್ ಪನು ಶಾಂತಿ ಸಪೋರ್ಟು ಉಲ್ಲೇರು ಹರೀಶ್ ಸಪೋರ್ಟು ಬಕ್ಕ ಇಜ್ಜಿ ಪೊಂಜೋಲು ಪೋಯರೆ ಇಜ್ಜಿ ಅಂದಂದು ಪೊಂಜೋಲು ಪೋಯರೆ ಇಜ್ಜಿಗೆತೆ ಅವಳು ಪೊಂಜೋಲು ಪೋಯರೆ ಇಜ್ಜಿ ಮಸ್ತ್ ಅವು ಮಸ್ತ್ ಶೋಕ್ ಉಂಡು ಗೊತ್ತಾಗ್ತದೆ ಬಕ್ಕ ವೀಡಿಯೋ ಪುರ ಮಲ್ಪರೆ ಇಜ್ಜಿ ಅವಳು ಅಲ್ತ ಪುರ ವೀಡಿಯೋ ಇಜ್ಜಿ. ಚಾ ಪರಿಹಾರ ಪರಿಯ ಉಮೇಶ್ ಚಾ ಈರ್ ಪರಿಯಾರೆ ರಕ್ಷಸಿಸ್ ಸಪೋರ್ಟು ಶಾಂತಿ ಸಪೋರ್ಟು ಎಂಕ್ ಮಂಜಲ್ದ ಇರೇತ ಅಡ್ಡ್ಯ ಶೋಕಾಪುಣಿ ಮಂಜಲ್ದ ಇರೇತ ಅಡ್ಡ್ಯ ಕೆಬಿತ ಸೋಪುಂಡು ಸಿಸ್. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು. ಚಾ ಪರಿಯೇ ಪನೊಂದುಲ್ಲೇರು ತಿಂದಾರ ಯಾರು ಸೌಖ್ಯ ಪನೊಂದುಲ್ಲೇರು. ದಿವಾಕರ್ ಅವ್ರು ಬಂದರು. ಹಾಯ್ ದಿವಾಕರ್, ವೆಲ್ಕಮ್. ಉಮೇಶ್ ಚಾನಲ್ ಉಂಡೀರ್ನ
ఉమేష్ ఛానల్ ఉందా? దివాకర్ ఛానల్ ఉండు, ఉమేష్ ఛానల్ ఉందా? ರಕ್ಷಸಿಸ್ ಸಪೋರ್ಟ್ ಉಳ್ಳೇರು ಶಾಂತಸಿಸ್ ಅತ್ತೆ ಕೆಬಿತ ಅಂದೇ ಗಡಿ ಗಡಿ ತಿಕ್ಕೊಂದುಳ್ಳೆ ಜಾರೊಂದುಂಡು ಅವು ವೆಯ್ಟ್ ಜಾಸ್ತಿ ನಂಚ ಲೈಕ್ ನಾನು ಸ್ವೀಟ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದಿವಾಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಕಾಫಿ ಆಯಿತಾ ನಿಮ್ಮದು? ತಿಂಡಿ ಆಯಿತಾ? ಎಂತ ತಿಂಡಿ ತಿಂದ್ರಿ? ಆದ್ಯಪಾಡಿ ಅನ್ನಲ್ಲ, ಆದ್ಯಪಾಡಿಯವು ಅವಳು ನಮ್ಮ ಉಬ್ಬೆಸಗ ಪೂರ ಇತ್ತನ ಪರಕೆ ಪಂಡ ಗುಣ ಹಾಪುಂಡು ಅಲ್ತ ಬಕ್ಕ ಎಲರ್ಜಿ ಪೂರ ಇತ್ತಂಡಲ್ಲ ಐಕ್ಲ ಪರಕೆ ಪಂಡ ಬಕ್ಕ ಪ್ರಸಾದ ಕೊರ್ಪೇರ ಅವಳು ಅವೇ ನಮ್ಮ ದೆತ್ತು ನೋಡು ಗುಣ ಹಾಪುಂಡ್ಗೆ ಗುಣ ಹಾಪುಂಡು ಅಂದು ಎಂಕ್ಲೆಲ್ಲ ಗುಣ ಆಯ್ಬಕ್ಕ. ಗುಡ್ ಮಾರ್ನಿಂಗ್ ಸಿಸ್ ಪನ್ನೊಂದುಲ್ಲೇರು, ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು, ರಕ್ಷಸಿಸ್ ಸಪೋರ್ಟ್ ಉಳ್ಳೇರು, ದಿವಾಕರ್ ಅವರು ಸಿ ಯು ಸಿಸ್. ಓಕೆ ದಿವಾಕರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಲೈವ್ ಎಷ್ಟು ಗಂಟೆಗೆ ಅಂತ ಒಂದು ಟೈಮಿಂಗ್ಸ್ ಹಾಕಿ ಆಯಿತಾ ದಿವಾಕರ್ ಅವರೇ? ಇಲ್ಲದಿದ್ದರೆ ಒಂದು ಕಮೆಂಟ್ ಹಾಕಿ ನನ್ನ ವೀಡಿಯೋಗೆ, ರೀಸೆಂಟ್ ವೀಡಿಯೋಗೆ. ರಕ್ಷಸಿಸ್ ಗೊಡ್ಡು ಪನ್ನೊಂದುಲ್ಲೇರು, ಟೈಮಿಂಗ್ ಹೇಳಿ. ರಕ್ಷಸಿಸ್ ಸಪೋರ್ಟು, ಶಾಂತಸಿಸ್ ಸಪೋರ್ಟು, ನೋ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಕುತ್ತರ ಅಡಿಗೆ ಅನ್ನಂದಿ ಕುತ್ತಾರು ಪೋದಿತ್ತ ಕೋಡೆ ಕುತ್ತಾರು ಪೋದ್ ಬರ್ತೀನಡಿ. ಜ್ಯೋತಿ ಸಿಸ್ ಬಂದಿರ, ಹಾಯ್ ಸಿಸ್ ಪನ್ನೊಂದುಲ್ಲೇರು, ಗುಡ್ ಮಾರ್ನಿಂಗ್ ಪನ್ನೊಂದುಲ್ಲೇರು, ಹಾಯ್ ಜ್ಯೋತಿ ಸಿಸ್, ಗುಡ್ ಮಾರ್ನಿಂಗ್. ಶಾಂತಿ ಸಿಸ್ ಸಪೋರ್ಟ್ ಉಳ್ಳೇರು, ಜ್ಯೋತಿ ಸಿಸ್ ಕಾಫಿ ಆಯಿತಾ? ತಿಂಡಿ ಆಯಿತಾ? ಎಂತ ತಿಂಡಿ? ರಕ್ಷಸಿಸ್ ಸಪೋರ್ಟು, ಶಾಂತಿ ಸಿಸ್ ಸಪೋರ್ಟು, ಬಜಿಲ್ಲ ದೋಸೆ ಅಲ್ಲ. ರಾಷ್ಟ್ರ ಸಿಸ್ ಕೋಡೆ ಉಚ್ಚಿಲ ಪೋತೆರಿಗೆ ಅಂದೆ ಕೋಡೆ ಉಚ್ಚಿಲ ಪೋತೆರೆ ಎಂಕುಲು ಇನೀಜಿನೆಲ್ಲ ಪೋಪ ಅಂಡ ಉಚ್ಚಿಲಾಗ ಇನಿ ತುಗೋಡು ಮಧ್ಯಾಹ್ನ ಪಕ್ಕದ ಒಂದು ಸೈಡ್ ಮಾಡ್ಕೊಡು ಇನಿ ಪೋಪಿನ ಎಲ್ಲ ಪೋಪಿನ ಅಂತ ಹುಡುತಾವು. ಹ್ಯಾಪಿ ನವರಾತ್ರಿ ಮಾತಿರ್ಗಲ ಪನ್ನೋದಲ್ಲೇ ಉಮೇಶ್. ಶಾಂತಿಸ್ ಸಪೋರ್ಟು, ರಕ್ಷಸಿಸ್ ರಾಷ್ಟ್ರಸಿಸ್ಗೆ ವಿಶ್ ಮಲ್ಪೆರೆ ಇತ್ತಂಡು ಪಬ್ಲಿಕ್ ಆಂಡ್ ಪನ್ನೋದಲ್ಲೇ ಪಬ್ಲಿಕ್ ಅದಂದು ರಾಷ್ಟ್ರಸಿಸ್ ಬೈತಿರತ್ತೆ ಬತ್ತಲೆ ವಿಶ್ ಮಾಡ್ಬೇಕ. ಶಾಂತಸಿಸ್ ಸಪೋರ್ಟ್ ಉಳ್ಳೇರು, ಥ್ಯಾಂಕ್ ಯು ಶಾಂತಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್. ಓಕೆ ಉಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನೇರಿಗೋಗುವೆ ತಾರೆ ಬಿಂದಿಗೆಯ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಇವಳೇ ವೀಣಾ. ಬೋರ್ಡ್ ಪಾಡ್ದು ಜರ ಹಾರ್ನ್ ಹಾಕಬಾರದು, ನಿಜ ಕಾಕದು ಹೋಗಿರ್ ಬಾರ್ರೆ ಹೆಂಗೆ ಕಾಕದು ಹೋಗಿರ್ ಬೋಲಿ ಏರು ಬೋರ್ಡ್ ಮಾಡ್ದಿನಿ ಕಟೀಲ್ ಅಪ್ಪೆ ಬರ್ಬೇಸ ಸಾಂಗ್ ಪಲ್ಲೆ ಸಿಸ್ ಕಟೀಲ್ದೇನಾ? ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ, ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ, ಕರುಣೆಯಲೊಮ್ಮೆ ಕಂಗಳ ತೆರೆದು ನಮ್ಮನ್ನು ನೋಡಮ್ಮ, ಅಮ್ಮ ಕಟೀಲು ದುರ್ಗಮ್ಮ, ಅಮ್ಮ ಕಟೀಲು ದುರ್ಗಮ್ಮ. ಅಂಧಕಾರದ ಇರುಳನು ನೀಗೂ, ಭಕ್ತರ ಮನದಲ್ಲಿ ನೀ ಸೆರೆಯಾಗು, ನಿನ್ನೀ ಮೊಗದಲ್ಲಿ ಬೆಳಗುತ್ತಾ ಇರುವ, ನಿನ್ನೀ ಮೊಗದಲ್ಲಿ ಬೆಳಗುತ್ತಾ ಇರುವ ಕೋಟಿ ರವಿಯ ಕಾಂತಿಯ ಬೆಳಕು ಅಮ್ಮ, ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ, ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ. ಕಂಬನಿಯಲ್ಲಿ ಪಾದವ ತೊಳೆವೆ, ಆತ್ಮಜ್ಯೋತಿಯ ಆರತಿ ಬೆಳಗುವೆ, ನಿನ್ನ
ಪಾದದಲ್ಲಿ ಶಿರವನ್ನು ಇರಿಸಿ ನಿನ್ನ ನಾಮ ನುಡಿಸುತ್ತ ಜಪಿಸುವ ಅಮ್ಮ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಬ್ರಾಹ್ಮರಿ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಬ್ರಾಹ್ಮರಿ. ಶಾಂತಿ ಸೂಪರ್ ಪಣದಲ್ಲಿ ನವ್ಯ ಹೇರ್ಲಾಗ್ ಅವ್ರು ಬಂದರು. ಈ ಸಾರಿ ದಸರಾಕ್ಕೆ ನೀವೇ ದೇವಿನ ಯಾಕ್ರಿ ಹಾಗೆ ಹೇಳ್ತೀರಾ? ಹಾಗೆ ಹೇಳ್ಬಾರ್ದ ಯಾಕ್ರಿ ನವ್ಯ ಅವರೇ ಲೈಕ್ ಕೊಡಿ. ಒಂದು ಚಾನಲ್ ಇದೆಯಾ ನವ್ಯ ಅವರೇ? ಚಾನಲ್ ಉಂಟಾ? ಲೈಕ್ ದನ್ನ. ಥ್ಯಾಂಕ್ ಯು. ನಿಖಿಲ್ ಅವರು ಬಂದರು. ಹಾಯ್ ನಿಖಿಲ್ ಅವರೇ, ವೆಲ್ಕಮ್. ನಿಖಿಲ್ ಅವರೇ, ಕಾಫಿ ಆಯಿತಾ? ತಿಂಡಿ ಆಯಿತಾ? ಎಂಥ ಸ್ಪೆಷಲ್ ಇವತ್ತು? ಲೈವ್ಗೆ ಜಾಯಿನ್ ಆಗಿ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದು ದುಬೈ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ, ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನವೀನ್ ಬ್ರೋ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. గుడ్ మార్నింగ్ సిస్ రక్ష యాన్ ఎక్కడ అడ్డపూడదే పనదులు ఎక్కడ అడ్డపూడదేరు గజనిత్తలు అక్కులి బెరిపోయినప్పుడు నవీన్ బ్రో ఆ రక్షసిస్ తోతు చేరా అంద అడ్డపూడి నీరు రక్షసిస్ ఎక్కడ అడ్డపూడదేరు అక్కెర పనులే. ಹಕ್ಕಿಯ ಹೆಗಲೇರಿ ಬಂದವಾಗಿ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಾಗಿ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾರ್ಜಿತ ನಾಮಗಳೆತ್ತಿದ ಉನ್ಮತ್ತ ನರಕದೊಳುತ್ತ ಕಾದಿದ ಮತ್ತೆ ಕೆಡಹಿದ ವನಂಗವ ಸತಿಗಿತ್ತಾನು ತಾಲಿಂಗನವ. ಅಕ್ಕಿಯ ಹೆಗಲೇರಿ ಬಂದ ಬಾಗಿ ನೋಡಕ್ಕ ಸೋತೆ ನಾನವಗೆ. ಯಾನು ಕೆಲವೆನ್ನ ಬುಳುದೇ ಇದೆ ಪರೊಂದರೆ ಓಕೆ ರಕ್ಷಿಸಿಸ್ ಓಕೆ ಅವು ನಮ್ಮ ಬಟ್ಪದೆ ಪಕ್ಕೂರ್ಲೇರಿ 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ ಅದಿತಿಯ ಕುಂಡಳ ಕಳಿಸಿದ ಹರಿ ಬಿದಿಸೂರ ನೃಪನನ್ನು ಸಲಹಿದ ಧೀರ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನ ಬಗೆ. ಕೆಲವೇ ಶತ್ರುಗಳು ಉಳ್ಳೀರು ಶತ್ರುಗಳು ಮಾತ್ರ ಅಲ್ಲ. ಓಕೆ ಓಕೆ ಅಯ್ಯೋ ದೇವಾ ನವೀನ್ ಬ್ರೋ ತೆಲ್ತಂದಲ್ಲ ರೀ ಏರ್ ಶತ್ರು ಗೊತ್ತಾಗಿದೆ ಯಾನಿತೆ ಬಕಮಿನಿ ಲೈವ್ಗೆ ಬತ್ತಡ ನನ್ನ ಬ್ಲೂ ಇಜ್ರೆ ಆನೆ ಶತ್ರು ರಾಕ್ಷಸಿಸ್ ಇದು ಹೆಂಗೆ ತೂಡ ಬಿಡೋರು ಮತ್ತಿದ್ರು ನನ್ನ ಬ್ಲೂ ತೆಗೆದ್ರೆ ಕೊಲೆ ಮಾಡ್ತೇನೆ ನಾನು ಅದರಲ್ಲಿ ರಾಸ್ ಅವರು. ಅಯ್ಯೋ ವಾಸ ಬರ್ಪಿನೇಕ್ಲ ಆರು ಬರ್ಪಿನೇಕ್ಲ ಸಾಮಾನ್. ಹರೀಶ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ. ವಾಸ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬೆನ್ನಿಗೆ ಚೂರಿ ಹಾಕೋರಿಗೆ ಅಂತ ಹೇಳ್ತಾ ಇದ್ದಾರೆ. ಸಮಯ ಸಾಧಕರು ಅಂತ ಹೇಳ್ತಾ ಇದ್ದಾರೆ. ನನ್ನ ಬ್ಲೂ ತೆಗೆದ್ರೆ ಅದಾಯ್ತಲ್ಲ. ವಾಸ್ತ ಅವರು ನೀವು ಹೇಳುವಾಗನೇ ಅವರು ಬರೋದು ವಾಸ್ತ ಅವರು. ಅಯ್ಯೋ ದೇವ ನಿಮಗೆ ನೆಟ್ ಇಶ್ಯೂ ಹೌದೌದು ಅವರಿಗೆ ನೆಟ್ ಇಶ್ಯೂ ಉಂಟು. ನಾಲಿಟ್ಟು ಶತ್ರು ಆತೇನ ಅವನದಲ್ಲಿ ಗೊತ್ತುಂಚಿ ಈರು ನಾಲಿಟ್ಟು ಶತ್ರು ಆತರ ಯಾನು ಒಂಜಿಟ್ಟು ಶತ್ರು ಆತನ ಹೆಂಗ್ ಗೊತ್ತಿದ್ದ ಒಕ್ಕ ರಕ್ಷಸಿನ ಲೈವ್ಗೆ ಎಂಟ್ರಿ ಕೊರಿಬಕ್ಕನೆ ಗೊತ್ತಾಗ್ಬಿಟ್ಟಿದೆ ಏರ್ಲ ಬ್ಲೂ ಪೋತರು ರಕ್ಷಸಿಸ ಅಂತ తెలుసోదల్లేరు. ಎಂಕಲ ಪೋಯಾರ ಶ್ರೀ ಶಾರದಾಂಬೆ ಪೂಜಿಪೆ ನಿನ ಆಲ್ಮೋಸ್ಟ್ ಪೂರದೇ ಇದೆ ಅವರದಲ್ಲೇರಾ. ಓಕೆ ಹೊಸ ಓಕೆ ಹೊಸ ಕೊರ್ಲಿ ಹೊಸತ್ತು ಎಂಗ್ಲಿ ಪರತ್ ಸಾಕಾತು ನಾವು ಒಂದು ಬೊಲ್ಚೆ ಆತು ನಾವು ಹೊಸ ಕೊರ್ಲಿ ಎಂಗ್ಲಿ ಪೂರ
ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದಾ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ವಾರಿಜಾಸನ ಹೃದಯ ವಿರಾಜಿತೆ ನಾರದ ಜನನಿ ಸುಜನ ಸಂಪ್ರೀತೆ ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಹರೀಶ್ ಸೂಪರ್ ಪಡಂದುಲ್ಲೇರು ರಕ್ಷಸಿಸ್ ಪೇಂಟ್ ಚೇಂಜ್ ಮಲ್ತೊಂದು ಕೂಡ ನನ್ನ ಪೇಂಟ್ ಚೇಂಜ್ ಮಲ್ತೊಂದು ಕೂಡ ಪಕ್ಕ ಉಜಿನ ಉಂದಾಪಡತ್ತೆ ಅಡಿಗೆ ಡಲ್ ಹಾಕ್ಬಿಡು ಪೇಂಟ್. ಮೋಸ ಮಾಡುವವರಿಗೆ ಬ್ಲೂ ಕೊಟ್ಟು ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದೆ. ಓ ಹರೀಶ್ ಪತ್ತೆಟ್ಟು ಹೆಣ್ಮಕ್ಕಳು ಏರಿ ಇಂಕ ನಾನು ಅಡ್ಡಿಟ್ಟು ಏನು ಪ್ರಯತ್ನ ಪಡೋಡು ಅತ್ತೀರ ಹರೀಶ್. 10ರಲ್ಲಿ 8 ಸಿಕ್ಕಿದೆ ನನಗೆ. ನವೀನ್ ಬ್ರೋಬ್ ಅಂತ ಹೇಳ್ತೊಂದಿಲ್ಲೀರು ಕೊನೆಗಾಲದಲ್ಲಿ ಬುದ್ಧಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದುರ್ಗಾ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ರೀಧರ್ ಬ್ರೋ ವೆಲ್ಕಮ್. ನಾನು ನಿನ್ನೆ ಬರಲಿಲ್ಲ ಮಾರ್ರೆ. ವೆಲ್ಕಮ್ ಶ್ರೀಧರ್ ಬ್ರೋ. ಕಾಫಿ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ? ಕೃಷಿ ಬಂದರು. ಹಾಯ್ ಕೃಷಿ ವೆಲ್ಕಮ್. ದುರ್ಗಾ ಅಂತಿದ್ದು ಯಾವಾಗಲೂ ಯೋಚನೆ ಮಾಡಿಕೊಂಡೇ ಬರುದೆ ಅಂತ ನನಗೆ ಗೊತ್ತಿಲ್ಲವಲ್ಲ. ರಾಕ್ಷಶ್ರೀ ಬ್ರದರ್ ಗುಡ್ ಮಾರ್ನಿಂಗ್. ಶಾಂತ ಸಿಸ್ ಹಾಯ್ ಶ್ರೀಧರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಹಾಯ್ ರಾಕ್ಷಸಿಸ್ ಗುಡ್ ಮಾರ್ನಿಂಗ್ ಅಂತೇಳಿ. ಹಾಯ್ ಶಾಂತಿಸ್ ಗುಡ್ ಮಾರ್ನಿಂಗ್ ಅಂತೇಳಿ. ಶ್ರೀಧರ್ ಬ್ರೋ ಮಾರಾಯ ನಮ್ಮ ಲೈವಿಗೂ ಬನ್ನಿ ಮಾರಾಯ. ನಿಮ್ಮ ಲೈವ್ ಎಷ್ಟು ಗಂಟೆಗೆ ಕೃಷಿ? ಒಂದು ಟೈಮಿಂಗ್ಸ್ ಹಾಕಿ ಬರುವ, ಖಂಡಿತ ಬರುವ. ನನಗೆ ಚಿತ್ರಾನ್ನ ಚಿತ್ರಾನ್ನ ಸೂಪರ್ ಸೂಪರ್. ದುರ್ಗಾ ಸಿಸ್ಟರ್ ಅದೇ ತಿಂಡಿ ಹಿಂಗೆ ಬಜಿಲ್ ಅವಲಕ್ಕಿ. ಮಂಗಳವಾರ ಸುಮಂಗಳಿಯರು ನಿನ್ನಯ ನಾಮವ ಭಜಿಸುವರು 9 ವಾರ ಮೃತವಿರಲು ದೊರಕುವುದು ಇಷ್ಟಾರ್ಥಗಳು. ದುರ್ಗಾ ಸಿಸ್ ದಾರದಿನ್ನಿ ಅಕ್ಕ ಎನ್ನ ಡ್ರೈವರ್ తెలిపాడు. ಅಯ್ಯೋ ದೇವ, ಡ್ರೈವರ್ ಮಾತ್ರ ದೇವ ಕೇರಳಿಂಜಿರುತ್ತ ಕೆವಿತೆ ಎಡ್ಡೆ ಉಂಟು. ಥ್ಯಾಂಕ್ ಯು ರಾಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ದಾದ ತಿಂಡಿಗೇನೊಂದೊಳ್ಳೇರು. ಶ್ರೀಧರ್ ಬ್ರೋ ಹಾಯ್ ವಾಸ ಬ್ರೋ ಅಂತ ಹೇಳ್ತಿದ್ರೆ. ಶ್ರೀಧರ್ ಬ್ರೋ ವಾಸ ಜೋರು ಪಾಡ್ಲೆ ಬಸ್ಟ್ ಅರೆನ ಸಾಂಗ್ ಹೊಲದಲ್ಲಿರು. ಅಯ್ಯೋ ದೇವ, ಸಾಬುದಾನದ ಕಿಚಡಿ ಶ್ರೀಧರ್ ಬ್ರೋ ಮನದೊಳ್ಳೇರು. ಸೌಂಡ್ ಬಾಕ್ಸ್ ಇಜ್ಜೆ ವಾಸ್ತಾಗಿ ನಂದೊಳ್ಳೇರು. ಒಬ್ಬ ಬರ್ಚಿ ಅಕಲು ಬಲಿಪೀರಿ ಬಸ್ ನಿಂತಿನ ಅಕಲು ನೆಕ್ಸ್ಟ್ ಸ್ಟಾಪ್ ಜಪ್ಪನ ಅಕಲ್ನೇ 9 ಸ್ಟಾಪ್ ಜಪ್ಪೇರು ಅಕಲು. ನನಗೆ ಚಿತ್ರಾನ್ನ ಶಾಂತಸಿಸ್ ರಾಕ್ಷಸಿಸ್ ಅಂತ ಹೇಳ್ತದಲ್ಲಿ ಅಂದಿ ಅಕಲು ಲೇಟ್ ಜಪ್ಪನಕಲು ದುಂಬಿ ಜತ್ತು ಇರಬಾರ್ದು. ನನಗೆ ಚಿತ್ರಾನ್ನ ಶಾಂತಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು ಚಿತ್ರಾನ್ನ. ಗುಣವಿದೆ ಮಣ್ಣನೇ ಸೊಬಗಿದೆ. ಪ್ರಿನ್ಸಿಸ್ ಬಂದಿದ್ರಾ? ಇಲ್ಲ ಶ್ರೀಧರ್ ಬ್ರೋ ಇನ್ನೂ ಬರಬೇಕು. ಪ್ರಿನ್ಸಿಸ್ ಬರ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ವಾಟ್ಸಪ್. ಥ್ಯಾಂಕ್ ಯು. ಶ್ರೀ ಬ್ರೋ ಅಂತ ಕರಿತಾ ಇದ್ದಾರೆ ವಾಟ್ಸಪ್. ಶಾಂತ ಸಿಸ್ ಅಂತ ಕರಿತಾ ಇದ್ದಾರೆ ವಾಟ್ಸಪ್. ಇತ್ತೆ ಪೊಣ್ಣುಲು ಉಪ್ಪುನು ಜಪ್ಪೇರು ವಾಸ್ತಪ್ಪನ ಪೊಣ್ಣುಲು ಇತ್ತೆ ನಪ್ಪ ಜಪ್ಪೇರು ಐಕ್ ರಾಕ್ಷಸಿಸು ಅಂಚ ಅಯ್ಯೋ ದೇವರೇ. ಇತ್ತೆ ಪೊಣ್ಣುಲು ಉಪ್ಪುನು ಜಪ್ಪು ಚೇರು ವಾಸ್ತಪ್ಪನ ಜಪ್ಪು ಚೇರ ಅಂಚ ಪನ್ನ ಆಯ್ತು ಜಪ್ಪು ಚೇರಿ ಗಂಜ ನನ್ನ ಪದ್ಯ ಪಾಡೋಲಿ. ಯಾಕೆ ಆಗಲ್ಲ ಮಾಡಬಾರದು ರಕ್ಷಾ ಅಂತ ಹೇಳ್ತಾ ಇರ. ಅಯ್ಯೋ ದೇವ, ಚಾನ್ಸಸ್ ತೆರ್ತೊಂದುಲ್ಲೇರು ಪದ್ಯ ಮಂಡ ಜನ ಕಮ್ಮಿ ಆಪೇರಿ.
ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಯಾನ್ ಪನ್ಪಿರಂಜಿ ಏನ್ ಸವಿ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ ಮಹಿಮಾ ಕಣ ಮಹಿಮಾ ವಿಷ್ಣು ಸಹಸ್ರನಾಮ ಏನ್ ಸವಿ ಆಹಾ ಏನ್ ಸವಿ ಆಹಾ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ವಾಸ್ತ ನಿಮ್ಮನ್ನು ನೋಡಿ ಅವರಿಗೆ ಜಪ್ಪೆರ ಮನಸ್ಸಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಇಡೀ ದಿನ ಕುಲ್ಲೇರ ದೈಟ್ ಕಾಸೆಂಡೆ ಹಾಕೊಂಡು ಮಲ್ಲೆಜ್ಜಿ ದೊಡ್ಡ ಕಲೆಕ್ಷನ್ ಹಾಕೊಂಡು ಮಾತ್ರ ಹೇಮ ಕಂಚೋತ ಉಪಮಿ ಶಾಂತ ಸಿಸ್ಸು ವಾಸ್ತ ಚಂದ ಇದ್ದಾರೆ. ಅದಕ್ಕೆ ಪೊಣ್ಣು ಜಪ್ಪಲ್ಲ ಬಸ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ ರಕ್ಷಸಿತ್ತು ಇತ್ತೆ ವಾಸ್ತವ ದಾದಾದ ಮೇಲೆ ತೋಡಿತ್ತೆ ದಾದಿ ರಕ್ಷಸಿತ್ತು ಅನೊಂದುಲ್ಲೇನು ಮನೋಜವಂ ಮಾರು ಇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರಯುದ್ಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಬುದ್ಧಿರ್ಬಲಂ ಯಶೋವಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾ ಸ್ಮರಣೆ ಭವೇತು. ಮೈಸೂರಿನಲ್ಲಿ ಕೋಲ್ಡ್ ಕ್ಲೈಮೇಟ್ ದುರ್ಗಾ ಸಿಸ್. ಹೌದಾ ಶ್ರೀಧರ್ ಬ್ರೋ? ಈ ಸೆಕೆಗಿಂತ ಅದುವೇ ಆಗ್ಬೋದು ಮಾರ್ರೆ. ಶಾಂತ ಸಿಸ್ ಹೌದು, ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಅದು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಮೇರ್ದಾದೆಯ ಕೋರ್ಟ್ಗೆ ಬೈದೇರಾ ರಾಕ್ಷಸಿಸ್? ಸತ್ಯವನ್ನೇ ಹೇಳುತ್ತೇನೆ, ಅದು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂದು. ಶ್ರೀ ಬ್ರದರ್ ಎಂಜಾಯ್ ಮಾಡಿ. ಹೌದೌದು, ಕ್ಲೈಮೇಟನ್ನು ಎಂಜಾಯ್ ಮಾಡಿ. ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. இருமுடி கட்டு சபரிமலைக்கு நெய் அபிஷேகம் மணிகண்டனுக்கு சுவாமி சரணமையப்பா சரணம் சரணமையப்பா. இருமுடி கட்டு சபரிமலைக்கு நெய் அபிஷேகம் மணிகண்டனுக்கு சுவாமி ಶರಣಮಯ್ಯಪ್ಪ. ಹರೀಶ್ ಬರೀ ಇಂಥದೇ ಬರೋದಿಲ್ಲ. ಹರೀಶ್ನ ಡೈಲಾಗ್. ಥ್ಯಾಂಕ್ ಯು. ಮಣಿಕಂಠ ನಿರುವಾಮಲೆ ಭಕ್ತರು ಶತಕೋಟಿ ಬರುವಾಗ ಮುಕ್ತಿಯ ಪಥ ಕೋರಿ ಶರಣು ಎನ್ನುವ ಮಲೆ. ನನ್ನಯ್ಯನೇ ಶರಣು 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 ಸ್ವಾಮಿಯೇ ಹೊಸಮಲೆ. ಮಣಿಕಂಠ ನಿರುವಾಮಲೆ ಭಕ್ತರು ಶತಕೋಟಿ ಬರುವಾಗ ಮುಕ್ತಿಯ ಪಥ ಕೋರಿ ಶರಣು ಎನ್ನುವ ಮಲೆ. ನನ್ನಯ್ಯ ಜಗದಯ್ಯ ನನ್ನಯ್ಯನೇ ಶರಣು 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 ಸ್ವಾಮಿಯೇ. ಕ್ರಾಸ್ಟಸಿಸ್ ನಿಸ್ವಾರ್ಥ ಸೇವೆಗೆ ಅವರಿಗೆ ಒಳ್ಳೆಯದು ಆಗಿದೆ ಅಂದ ನನ್ನ ಮಾತಿಗೆಲ್ಲ ಸಪೋರ್ಟ್ ಮಾಡ್ಬೇರು ಅಂಚ. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ. ಹರೀಶ್ ಸೂಪರ್ ಪನ್ನಲ್ಲಿದ್ದಾರೆ. ಶ್ರೀಧರ್ ಬ್ರೋ ಸೂಪರ್, ಎಲ್ಲ ಸೂಪರಲ್ಲಿದ್ದಾರೆ ಅಂದ್ ಬೈಚಿರತ್ತೆ ಕ್ರಾಸ್ಟಸಿಸ್.
ಶಾಂತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ತರತರದ ಬಿತ್ತರದ ಮಹಾಗಣಪತಿ, ತರತರದ ಬಿತ್ತರದ ಮಹಾಗಣಪತಿ, ಎಲಿತ ಮಿತ್ತು ಕುಲ್ದಿ ಮಲ್ಲ ಗಣಪತಿ, ಮಹಾಗಣಪತಿ ಮಹಾಗಣಪತಿ. ಆನೆ ಮೋನೆ ಮಲ್ಲ ಬಂಜಿ, ಆನೆ ಮೋನೆ ಮಲ್ಲ ಬಂಜಿ ಹುಚ್ಚು ಸುತ್ತಯೇ, ಮೂಜಿ ಲೋಕ ಪೋಡ್ಯುನುಂಡು ಇರಣ ಮಹಿಮೆಗೆ, ಸ್ವಾಮಿ ಗಣಪತಿ ಮಹಾಗಣಪತಿ, ಸ್ವಾಮಿ ಗಣಪತಿ ಮಹಾಗಣಪತಿ. ನಿನ್ನ ಮಹಿಮೆಗೀತುಗೊಂಡ ದೇವ ಗಣಪತಿ, ದೇವ ಗಣಪತಿ. ತರತರದ ಬಿತ್ತರದ ಮಹಾಗಣಪತಿ, ತರತರದ ಬಿತ್ತರದ ಮಹಾಗಣಪತಿ. ಪರಶಿವನೇ ಮುಂತಾದಿನ ಗೌರಿ ಗಣಪತಿ, ಮಹಾಶಕ್ತಿ ಪಾರ್ವತಿನ ಬಾಲ ಗಣಪತಿ, ಶಿವಗಣಾಧಿಭೂತೊಲೆಗೈಯೇ ಅಧಿಪತಿ, ಮುಕ್ಕೋಟಿ ದೇವರೆನ ಸ್ವಾಮಿ ಗಣಪತಿ, ಸ್ವಾಮಿ ಗಣಪತಿ ಮಹಾಗಣಪತಿ. ನಿನ್ನ ಮಹಿಮೆಗೀತುಗೊಂಡ ದೇವ ಗಣಪತಿ, ದೇವ ಗಣಪತಿ. ನಾನು ಚಂದ ಇದ್ದೀನಿ ರಕ್ಷಾ ಅಂತ ಹೇಳಿದ್ರೆ ನಗ್ತಾ ಇದ್ದಾರೆ ವಾಸ್ತವರು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಅವರಿಗೆ ಒಳ್ಳೆಯ ಮನಸ್ಸಿಂದ ವಿಶ್ ಮಾಡಬೇಕು ಅಂದಂದು ಅದು ಬರಡು ವಿಶ್ ಮಾಡ್ಬೇಕ. ನಮ್ಮ ಡಿ ಪಿ ಹಾಕಿ ವಾಸ್ತವರು ನಾವು ನೋಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಡಿ ಪಿ ಹಾಕಿ. ಹೌದು ವಾಸ್ತವ, ಏನು ತಕ್ಕ ಮಟ್ಟಿಗೆ ಚಂದ ಇತ್ತಿರ ಕೂಡ ತಕ್ಕ ಮಟ್ಟಿಗೆ ವಿನಕಂಡು ಮೊರ್ಲಿರೋದು. ಅಯ್ಯೋ ದೇವ, ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಚಂದ ಇದ್ದಾರೆ ವಾಸ್ತ ಅಂತ ಹೇಳ್ತಾರೆ. ಶ್ರೀ ಬ್ರದರ್ ಚಂದ ಇದ್ದಾರೆ ವಾಸ್ತ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರೀಶ್. ವಾಸ್ತ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ನೆಕ್ಸ್ಟ್ ದಾದಿ ಹರೀಶ್. ನೆಕ್ಸ್ಟ್ ದಾದಿ ಪಲ್ಲೆ మన దాద పద్య ఉండి పద్య మనక ಅವರ ಹಿಂದೆ ಪೊಣ್ಣುలు ಇರೋದು ಯಾಕೆ ಮತ್ತೆ? ಅಯ್ಯೋ ರಾಕ್ಷಸಿಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಜ್ಯೋತಿಸಿಸ್. ಥ್ಯಾಂಕ್ ಯು ಜ್ಯೋತಿಸಿಸ್, ಥ್ಯಾಂಕ್ ಯು. ಜ್ಯೋತಿಸಿಸ್ನ 1 ಗಂಟೆಗೆ ಲೈವ್, 3 ಗಂಟೆಗ ಇಂಗೆ ಏತು ಒಂಜಿ ದಿನ ಬೈದೆ ಮಾರ್ರೆ ಬಕ್ಕ ಗೊತ್ತಿಚ್ಚೆ. ಇಂಕ ಸಾಂಗ್ ನೆಕ್ಸ್ಟ್ ಬರ್ತದೆ ಮೆಲ್ಲ ಬರ್ತದೆ. ನೆಕ್ಸ್ಟ್ ಒಂದೊಂದೇ ಹೇಳ್ತೇನೆ, ನಾಡ್ತಾ ಇದ್ದೇನೆ ಈಗ. अन्नपूर्णे सदा पूर्णे, पार्वती परमेश्वरी, पार्वती परमेश्वरी, वरदे श्रीकरी श्री गौरी, वरदे श्रीकरी श्री गौरी. नमो नमो देवी अन्नपूर्णे सदा पूर्णे, पार्वती परमेश्वरी, पार्वती परमेश्वरी. ज्ञानपूर्णे अन्नपूर्णे, ज्ञानपूर्णे अन्नपूर्णे, सौंदर्य रक्षा करी, प्रत्यक्ष माहेश्वरी, कुदरोळि क्षेत्रदायेश्वरी. नमः नमः देवी अन्नपूर्णे सदा पूर्णे, पार्वती परमेश्वरी. कनकवर्णे अन्नपूर्णे, कनकवर्णे अन्नपूर्णे, कौमारि निगमगोचरी, काशीपुराधीश्वरी, त्रैलोक्य
ನಮಃ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ. ಜ್ಯೋತಿಷಿ ಸಪೋರ್ಟು ಬಕ್ಕ ಶಾಂತಿ ಸೂಪರ್ ಪಣದುಲ್ಲೇರು ಮೊದಲೇ ಸಪೋರ್ಟರ್ ಕೈ ಕೊಡ್ತಾರೆ ಪನೊಂದುಲ್ಲೇರು ಅಂದಂದು. ಶ್ರೀಧರ್ ಬ್ರೋ ಸೂಪರ್ ಅಂತ ಹೇಳ್ತಾರೆ, ಮತ್ತು ನಮ್ಮ ಜ್ಯೋತಿಷಿ ಸೂಪರ್ ಅಂತ ಹೇಳ್ತಾರೆ. ಪರ ಸಪೋರ್ಟರ್ ಕೈ ಕೊಡ್ತಾರೆ, ಇರುವವರನ್ನು ಕಳ್ಕೊಂಡಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಓಕೆ. ರಾಕ್ಷಸಿಸ್ ಶಾಂತಸಿಸ್ ಪನೊಂದುಲ್ಲೇರು ಸಮಯ ಸಾಧಕರು, ಅವರಿಗೆ ಸಮಯವೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಶಾಂತಸಿಸ್ ಅಂತ ಹೇಳ್ತೊಂದುಲ್ಲೇರು ಸಪೋರ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ರು. ಯಾರು ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಹರೀಶ್ ದಾದಾಡಿ ಮೆಲ್ಲ ಕೈ ಹಾಕಿದಾಗ ಕೂಡಿದು ನನಗೆ ಪೋಡಿಗೆ ಅಪ್ಪನಿ. ಶಾಂತಸಿಸ್ ವೈಟಿಯಲ್ಲಿ ಕೆಲವು ಉಸರವಳ್ಳಿಗಳು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಶ್ರೀಧರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋಗೆ ಜ್ಯೋತಿಷಿಸ್ ಗಿಫ್ಟ್ ಕೊಟ್ಟಿದ್ದಾರಂತೆ, ಶ್ರೀಧರ್ ಬ್ರೋ ರಿಟರ್ನ್ ಮಾಡಿ ಆಯಿತಾ ಮತ್ತೆ. ಹೌದಾ ರಾಕ್ಷಸಿಸ್ ಅಂತ ಹೇಳ್ತಾ ಇದೆ. ನೈಸ್ ಜ್ಯೋತಿಷಿಸ್ ಶ್ರೀಧರ್ ಬ್ರೋನ ಲೈವ್ ಉಂಡದೆ ಮಧ್ಯಾಹ್ನ 12 ಗಂಟೆಗೆ ಉಂಡು, ಈಜಿನ ರಾತ್ರಿ 8 ಗಂಟೆಗೆ ಉಂಡವೆ. ಜ್ಯೋತಿ ಸೂಪರ್ ಅಂತೇಳಿ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ನಮ್ಮ ಸಪೋರ್ಟ್ ತಗೊಂಡು ಟೈಮ್ ವೇಸ್ಟ್ ಮಾಡಿರೋ 3 ಕಾಸಿನವರು ಪರದುಳಿರಿ ರಾಕ್ಷಸಿಸ್ ಏರಿಯ. ಅಯ್ಯೋ ದೇವ ದೇವ. ಶ್ರೀಧರ ಸಪೋರ್ಟಲ್ಲಿದ್ದಾರೆ. ಅಕ್ಕಳು ಇತ್ತನ ಬಲಿ ಕೊಡಕ್ಕಳು ಏರನ್ನು ಹೆಂಗೊತ್ತು ಸಿಸ್ ಒಂದೊಂದಲ್ಲಿರು. ಓಕೆ ಓಕೆ ಜ್ಯೋತಿ ಸಿಸ್, ಎಂತ ತಿಂಡಿ ಮಾಡಿದಿರಿ ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ದಾದ ತಿಂಡಿ ರಾಕ್ಷಸಿಸ್ ವಾಯ್ಸ್ ಸೂಪರ್ ಬಂದಿದೆ. ಥ್ಯಾಂಕ್ ಯು ಜ್ಯೋತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಶ್ರೀಧರ್ ಬ್ರೋ ಸಪೋರ್ಟು ಸೂಪರ್ ಇದ್ದಾರೆ, ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಅಂತ ಸಮಯ ಸಾಧಕರು ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದೆ ನಮ್ಮೊಂಜಿ ಭಾಷಣದಿಕ್ಕ ರಾಕ್ಷಸಿಸ್. ಟಾಪಿಕ್ ಪೂರ ಎಡ್ಡೆಡ್ಡುಂಡು ಏನ ರಾಕ್ಷಸಿಸ್ನ ಕೆಲವು ಮೆಸೇಜ್ ಪೂರ ಎಡ್ಡೆಡ್ಡುಂಡು. ಎಸ್ ಮನೋದಲ್ಲೇರು ಸೂಪರ್ ಸಪೋರ್ಟ್ ಪಗೇಲ ಆಪೋಸಿಸ್ ನೈಟ್ ಬರ್ಪೆ. ಓಕೆ ಜ್ಯೋತಿಷ್ ಓಕೆ ಓಕೆ. ರಾಕ್ಷಸಿಸ್ ಸಪೋರ್ಟಲ್ಲಿದ್ದಾರೆ, ಮತ್ತು ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ರಾಕ್ಷಸಿಸ್ ಕೈ ಇಟ್ಕೊಂಡಿದ್ದಾರೆ ಶ್ರೀಧರ್ ಬ್ರೋ ಸಪೋರ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀ ಬ್ರದರ್ ಅಂತ ನಗ್ತಾ ಇದ್ದಾರೆ ರಾಕ್ಷಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಜವ ನುಡಿಯಲ್ಲೇ ನನ್ನೇ ಪ್ರೀತಿಯ ರಂಗು ಮೂಡಿದೆ, ಪ್ರೀತಿಯ ರಂಗು ಬಾಳಿನ ರಂಗು ಏನನು ಹೇಳುತ್ತಿದೆ. ನಿಜವ ನುಡಿಯಲ್ಲೇ ನನ್ನೇ ಪ್ರೀತಿಯ ರಂಗು ಮೂಡಿದೆ. ನಾವು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಪಾಪಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ದುಡ್ಡು ಬರಬಹುದು, ಬಂದರೆ ಕೂಡ ವೇಸ್ಟ್ ಆಗಬೇಕು. ಇದು ನನ್ನ ಶಾಪ ಕೊರಿಯರ್ ಮಾರ್ರೆ ರಾಕ್ಷಸಿಸ್ ಎರೆಗಿ ಶಾಪ ಹಿಂಗೆ ಗೊತ್ತಾ ಪೂಜಿ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ರಾಕ್ಷಸಿಸ್ ಅಂತ ಹೀಗೆ ಮಾಡ್ತಾ ಇದ್ದಾರೆ, ಕಿವಿಟ್ಕೊಳ್ತಾ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ಶಂಕನಾದ ಕೇಳಿ. ನಮಃ ಶಿವಾಯೋ ನಮಃ ಶಿವಾಯೋ ಹರ ಹರ ಬೋಲೆ. ನಮಃ ಶಿವಾಯೋ ನಮಃ ಶಿವಾಯೋ ನಮಃ ಶಿವಾಯೋ ಹರ ಹರ ಬೋಲೆ. ನಮಃ ಶಿವಾಯೋ. ಮೋಸ ಮಾಡುವವರಿಗೆ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಷಿ ಸಪೋರ್ಟಲ್ಲಿ ಇದ್ದಾರೆ. ಹೋಗ್ಲಿ ಬಿಡಿ ರಾಕ್ಷಸಿ ಸಂಧಿ, ನಮ್ಮ ಟೈಮ್ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜ ನೋಡಿ ಶಂಕನಾದ, ಹೌದು ಶಂಕನಾದಕ್ಕೆ ನೋಡಿ ಗೆಡ್ಡೆಗೆ ಕಾಣೆ ಶಂಕನಾದಕ್ಕೆ ಎಂಡೆಡ್ಡೆಗೆ
ನಮ್ಮ ಟೈಮ್ಗೆ ವ್ಯಾಲ್ಯೂ ಇಲ್ಲ, ಸತ್ಯಕ್ಕೆ ಸಾವಿಲ್ಲ. ಹೌದೌದು. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಒಳ್ಳೆ ಜನರು ಭೂಮಿ ಮೇಲೆ ಪದ್ಯ ಶೋಕೊಂಡು ಮಾತ್ರ ಹೆಂಗೆ ಲಿರಿಕ್ಸ್ ಬರ್ಪುಜಿ. ಇತ್ತೆ ದಾದ ತಿಂದಾರೆ ಪನ್ಲೆ ರಾಕ್ಷಸಿಸ್ ಅಂದಿ ಚಾ ಪರಿಯಾರಿ ರಾಕ್ಷಸಿಸ್. ಎಂತ ತಿಂಡಿ ತಿಂದ್ರಿ? ಬಜಿಲ್ ಮೊರೆ ಪ್ರೇಲ ಅಪ್ಪ ಅಪ್ಪ ಹಾಕೊಂಡು ರಪ್ಪ ಒಂಜಿ ಬಜಿಲ್ಲ ಚಾಲ ಪರ್ಲಿ. ಬಂದಳು ನೋಡೆ ಮಂದಿರದೋಳು, ಬಂದಳು ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಎನ್ನುತ್ತಾ, ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಎನ್ನುತ್ತಾ, ಮುದ್ದು ಪಾದದಿ ಹೆಜ್ಜೆಯ ನೆಕ್ಕುತ್ತಾ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಎಡಬಲದಲ್ಲಿ ಗಜಗಳಿಂದ ತನ್ನ ಕರಕಮಲಾದಿ ಅಭಯ ಕೊಡುತ್ತಾ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಎಷ್ಟೊಂದು ಮೆಸೇಜ್ ಉಂಟು ಮಾರ್ರೆ, ನಾನು ನೋಡಲಿಲ್ಲ. ತುಂಬ ಮೆಸೇಜ್ ಅಡಿಗೆ ಉಂಟುದೀನಿ ಮಾರ್ರೆ. ಟೆಕ್ನೋ ಟ್ರೆಂಡ್ಸ್ ಅವರು ಬಂದರು. ನಿಜ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆರ್ಟ್ ಬ್ರೇಕ್ ಆಗಿದೆ. ಏನಾಯಿತು ಟೆಕ್ನೋ ಅವರೇ? ಒಂದು ಲೈಕ್ ಕೊಡಿ, ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ರಕ್ಷಾ ಯಾವಾಗಲೂ ನೇರ ಮಾತು, ನೇರ ನಡೆ ನುಡಿ. ಹೌದು, ನೇರ ಮತ್ತು ನಿರಂತರ ದಿಟ್ಟ. ನಿಜ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಟೆಕ್ನೋ ಟ್ರೆಂಡ್ಸ್ ಒಂದು ಲೈಕ್ ಕೊಡಿಯಾ? ಹೋದ್ರಾ? ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಹೌದು ರಾಕ್ಷಸಿಸ್, ನೀವು ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ತಾ ಇದ್ದಾರೆ. ನೆಟ್ಟ ದಿಟ್ಟ ನಿರಂತರ ಅಂದಂದು ಶಾನ್ಸಸ್. ಶ್ರೀ ಬ್ರದರ್, ನಾನು ಉಸರವಳ್ಳಿಗಳಿಗೆ ಸಪೋರ್ಟ್ ಮಾಡಲ್ಲ. ಶ್ರೀಧರ್ ಬ್ರೋ, ನಮ್ಮ ಸೂರಜ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸೂರಜ್ ಅವರೆಲ್ಲ, ವೆಲ್ಕಮ್ ನಿಮಗೆ ಲೈವಿಗೆ. ಒಂದು ಲೈಕ್ ಕೊಡಿ ಲೈವಿಗೆ. ಟೆಕ್ನೋ ನೋಡಲ್ಲ ಬಿಡಿ ನೀವು. ಓಹ್, ನೋಡಿದ್ದೇನೆ ಆ ಟ್ರೆಂಡ್ಸ್ ನೋಡಿದ್ದೇನೆ ನಾನು ನಿಮ್ಮನ್ನ. ಈಗ ನೋಡಿದೆ ಅಲ್ಲ, ಒಂದು ಲೈಕ್ ಕೊಡಿ ಆಯಿತು, ಲೈಕ್ ಕೊಡದಿದ್ದರೆ. ಮತ್ತು ಸೂರಜ್ ಕುಮಾರ್, ಗುಡ್ ಮಾರ್ನಿಂಗ್. ನಿಮಗೆ ಒಂದು ಲೈಕ್ ಕೊಡಿ. ಕಾಫಿ ಆಯಿತಾ, ತಿಂಡಿ ಆಯಿತಾ? ಟ್ರೆಂಡ್ಸ್ ಅವರೇ, ಕಾಫಿ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ ತಿಂದ್ರಿ? ನಿಮಗೆ ಕೂಡ ನನ್ನ ಸಜೆಷನ್ ನೋಡಿಕೊಂಡು ಸಪೋರ್ಟ್ ಮಾಡಿ, ಟೈಮ್ಗೆ ವ್ಯಾಲ್ಯೂ ಕೊಡಿ ಅಂತ ಹೇಳ್ತಿದ್ದೆ. ಓಕೆ ರಾಕ್ಷಸಿಸ್, ಲೈಕ್ ಲಾಸ್ಟಲ್ಲಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ನಾನು ಲಾಸ್ಟಿಗೆ ಹೋಗುವಾಗ ಕೊಡಿ. ಓಕೆ ನೋ ಪ್ರಾಬ್ಲಮ್. ಲೈಕ್ ಕೊಡಿ, ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಕ್ಷಸಿಸ್ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೋಡೆ ರಾಕ್ಷಸಿಸ್ ನಮ್ಮ ಪಾತೆನಾಗ ಸಡನ್ನೇ ಕಟ್ ಆಯ್ನಿಯೇ ಲೈವ್ ಬಕ್ಕೆಂಗೆ ಕೂಡ ಬರೇ ಮನಸ್ಸಾಯ್ಜಿ ಬಕ್ಕಾಡೆಗೆ ಎಂಡಾಯ್ನಿ ಅನ್ನು ಮಲ್ತೆ. ಲೈವ್ಗೆ ಸಪೋರ್ಟ್ ಮಾಡಿ ಅಂದರೆ ನೇರ ದಿಟ್ಟ ನಿರಂತರ, ಬೇರೆಯವರಲ್ಲಿ ಮಾತ್ರ, ನಮ್ಮ ನಡುವೆ ಇಲ್ಲ ಅಂತಾರ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಾಸಬ್ರು. ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡುವ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಏನು ಹೆಸರು? ಸಂಗೀತ. ನಂದು ಸಂಗೀತ. ಯಾಕೆ ಅಂತ ಕೇಳ್ತಾರೆ. ವಾಸ್ತ ನಿಮ್ಮ ಮೊಬೈಲ್ ಸರಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ತುझे देख देख सोना
तुझे देख कर है जग नाम, मैंने ये जिंदगानी संग तेरे बितानी, तुझ में बसी है मेरी जान, हाँ ये जिया धड़क धड़क, जिया धड़क धड़क, जिया धड़क धड़क जाए. ನಾನು ನೋಟ ಬಿದ್ದರೆ ಪುಡಿ ಪುಡಿ ಅಂತ ಹೇಳ್ತಾ ಇದ್ದೇನೆ. ನನಗೆ ಗೊತ್ತಾ ಇಲ್ಲ ಟ್ರೆಂಡ್ ನೀವು ಯಾರು ಹೇಳಿ, ಗೊತ್ತಾಗ್ತದೆ. ಇಲ್ಲದಿದ್ದರೆ ಗೊತ್ತಿಲ್ಲ ನನಗೆ ಯಾರಂತ ಹೇಳಿ ಅಂತ ಯಾರಂದರೆ. ಓಕೆ ದುರ್ಗಾ ಅಂತ ಹೇಳ್ತಾ ಇದ್ದಾರೆ. ಬಾಯ್ ರಾಕ್ಷಸಿಸ್ ಅಂದರೆ ಸತೀಶ್. ಇದು ಯಾರು ಸತೀಶ್ ಅವರೇ ಒಂದು ಲೈಕ್ ಕೊಡಿ. ಸತೀಶ್ ಬ್ರಿಟಿಷ್ ಕೊಲೆಗಾರ ಅಂತ ಹೆಸರು ಇಟ್ಕೊಂಡು ಬಂದಿದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದವರು ಒಂದು ಲೈಕ್ ಕೊಡಿ, ಮತ್ತು ಸಬ್ಬಾಗದವರು ಸಬ್ಬಾಗಿ ಆಯಿತಾ. ಯಾರು ಬೀಳ್ಬೇಡಿ, ನನ್ನ ಕೋಪಕ್ಕೆ ಯಾರು ಬೀಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ, ಮೊನ್ನೆ ದೃಷ್ಟಿ ತೆಗೆಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಮೊಬೈಲ್ ಇದ್ದ ಅಲ್ಲ, ನಿಮ್ಮ ದೃಷ್ಟಿ ತೆಗೆಸಿದ್ದೀರಾ? ಶ್ರೀ ಬ್ರದರ್ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಎಡಿಟರ್ ಗೊತ್ತಾ? ಮಂಜು ಎಡಿಟರ್ ಹೆಸರು ಕೇಳಿದ್ದೇನೆ, ಮಂಜು ಎಡಿಟರ್ ಅಂತ ಕೇಳಿದ್ದೇನೆ, ಹೆಸರು ಕೇಳಿದ್ದೇನೆ ನಾನು. ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಮಂಜು ಅವರೇ, ಮಂಜು ಅಲ್ಲ ನಿಮ್ಮ ಹೆಸರು ಹಾಗಾದರೆ? ಟ್ರೆಂಡ್ ಅವರೇ, ಓಕೆ. ಚಾನಲ್ ಇದೆಯಾ ಚಾನಲ್ ನಿಮ್ಮ? ಮಂಜು ಎಡಿಟರ್ ಅಂತ, ಮಂಜು ಎಡಿಟರ್ ಕೇಳಿದ್ದೇನೆ, ಎಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಮಾರ್ರೆ. ಓಕೆ ಶ್ರೀಧರ್ ಬ್ರೋ ಬಾಯ್ ಆಯಿತಾ. ನಾನು ನೋಡಲಿಲ್ಲ ಶ್ರೀಧರ್ ಬ್ರೋ. ಓಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಶ್ರೀಧರ್ ಬ್ರೋ ಅಂತ ಹೇಳಿದ್ರೆ ಶಾಂತ ಸಿಸ್ ಲೈಕ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರಿಟಿಷ್ ಅವರೇ, ಥ್ಯಾಂಕ್ ಯು ಸತೀಶ್ ಅವರೇ, ಥ್ಯಾಂಕ್ ಯು 12 ಗಂಟೆ ಲೈವ್ ಇದೆ, ಬನ್ನಿ ಎಲ್ಲರೂ ಫ್ರೆಂಡ್ಸ್. ಓಕೆ ಶ್ರೀಧರ್ ಬ್ರೋ. ವಾಸ್ತ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ವಾಸ್ತ ಹಾಗೆ ಭಯ ಇರಬೇಕು, ಒಂದು ದೃಷ್ಟಿ ಬೊಟ್ಟು ಇಡಿ, ಒಂದು ದೃಷ್ಟಿ ಬೊಟ್ಟು ಅವಳಿಗೆ, ಬೇರೆಯವರಲ್ಲಿ ಕೋಪ ಮಾಡು, ನನ್ನಲ್ಲಿ ನಡೆಯಲ್ಲ ಅಂತ ಹೇಳ್ತಿದ್ದೆ. ಹನೀಶ್ ಬರ್ತೀರ? ಹಾಯ್ ಹನೀಶ್, ವೆಲ್ಕಮ್. ಓಲರಿ ಆನೆಯನ್ನು ಇಲ್ಲದೆ ಉಳ್ಳೆ ಮಾರ್ರೆ. ಅನೀಶ್ ಓಪನ್ ಮಾಡಿ ನೋಡಿ, ಚಾನಲ್ ಇದೆ. ಈಗ ಆಗೋದಿಲ್ಲವ ಟೆಕ್ನೋ ಅವರೇ, ಈಗ ನನಗೆ ನೋಡಲಿಕ್ಕೆ ಆಗೋದಿಲ್ಲ. ರಕ್ಷಸಿಸ್ ಟೆಕ್ನೋ ಟ್ರೆಂಡ್ಸ್ದ ಒಂದು ಚಾನಲ್ ಉಂಡ ತೂಲೆ ಏರ್ಲಾವು, ಶಾಂತ ಸಿಸ್ಲಾವು ಏರ್ಲಾ ಒಂದು ಚಾನಲ್ ಉಂಡ ತೂಲೆ ಇಂಕ ತೂವರಾಪು ಜಾರ್ ಪನ್ನೊಂದುಲೇರು ತೂಲೆಂದು ತೂ ಪನ್ನಂಗ ತೂಡಾಪು ನಮ್ಮ ಬಾಯ್. ನನಗೆ ಬ್ರಷ್ ಮಾಡೋಕ್ಕಿದೆ. ಓಕೆ ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಲೈವ್ಗೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ. ನೀವು ಚಹಾ ತಿಂಡಿ ಕುಡಿಯೋದೇ ಕೂಡ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಡೆಪೋಯಾರ ದಸರಾಗ ಒಡೆಪುರ ಪೋತು ಜಿಕೆಯಲ್ಲಿ ಫಸ್ಟ್ ದಾನಿ ಆದ್ಯ ಪಡಿಗೆ ಪೋಯ, ಸೆಕೆಂಡ್ ದಾನಿ ಒಡೆನ ಪೋಯ ಮಾರ್ರೆ. ಐದಕ್ಕ ಕಟೀಲು ಪೋಯ, ಐದಕ್ಕ ಕುದ್ರೋಳಿ ಪೋಯ, ಐದಕ್ಕ ಒಂಜಿ ಜಪ್ಪಿನ ಮಗಿರು ಪೋಯ ದೇವಿ ದೇವಸ್ಥಾನಗೂ, ಐದಕ್ಕ ಕುತ್ತಾರು ಕೊರಗಜ್ಜ ನಡೆ ಪೋಯ ಟೆಕ್ನೋಗೆ. ಓಕೆ ಕೊಡ್ತೇನೆ. ಉಂಡು ದುರ್ಗಾ ಸಿಸ್ ಅಂದೆ. ಓಕೆ ಕೊಡಿ ದುರ್ಗಾ ಸಿಸ್, ಮಸ್ತ್ ಪೋಯಾರ ಅಂದಂಜಿ ಪೋಯ ಇನ್ನಿಲೊಂಜಿ ಒಡೆನ ಪೋಯರುಂಡು ಅಣ್ಣ ಒಡೆ ಅಂದ ನಕ್ಕಿ ಆತಜಿ ನಲ್ಲ ಪಂಡ ನಕ್ಕಿ ಪಂಡ ಡಿಸೈಡ್ ಆತಜಿ ನನ್ನ ಅಂಚ. ಎಲ್ಲ ಅಜ್ಜಿಲಾಡ್ ಪೂಜೆ ಉಂಡು, ಅಜ್ಜಿಲಾಗ ಪೋಯರುಂಡು. ಟ್ರೆಂಡ್ ಅವರು ಇದ್ದೀರಾ? ಬೊಕ್ಕ ಪನೋಡು ಈರು ಒಡೆ ಪೋಯರ್ ಪಲ್ಲೆ ಅನೀಶ್, ಒಡೆ ಪೋಯರ್ ಪಲ್ಲೆ. मेरे हाथ में तेरा हाथ हो, सारी जन्नतें मेरे साथ हो. ಗಮ್ಮತ್ತತೆ ಅಂದಂದೆ ನವರಾತ್ರಿ ನಮಕ್ ಪಂಡ ಗಮ್ಮತ್ತೆ, ನಮ್ಮ ಕುಡ್ಲದಕ್ಲಿಗ ಗಮ್ಮತ್ತೆ ದಾಯಪಲ್ಲೆ ಓವು ದೇವಿ ದೇವಸ್ಥಾನ ಅಲ್ಲ ಗೌಜಿ ಅಂಚ ನಮಕ್ ಮಸ್ತ್ ಖುಷಿ ಆಯ್ತು. ನಮ್ಮ ಕುಡ್ಲದಾಕುಲ್ ಪಂಡ್ರೆ ಮಸ್ತ್ ಖುಷಿ ಆಪುಂಡು ದಯಪಂಡ ನವರಾತ್ರಿ ಪಂಡ್ಬೇಕ ಮಾತ ಕಡಿಟ್ಟ ಗೌಜಿ ಒಟ್ಲಾಸಿ ನಮ್ಮ ಪಿದಾಯಿ ಕಾಲ್ದಿ ಒಡಿಲ್ಲದ ಪೋಯರೆ ಆತೆ. ನನಗೆ ತುಳು ಕಲಿಬೇಕು, ಕಲಿವಾ ಟೆಕ್ನೋವರೇ ಕಲಿಸುವ ನಿಮಗೆ. ಯಾವುದು ಕಲಿಬೇಕಂತ ಹೇಳಿ ಕನ್ನಡದಲ್ಲಿ ಹೇಳಿ, ನಾನು ಅದಕ್ಕೆ ಹೇಳ್ತೇನೆ ತುಳುವಲ್ಲಿ ಏನು ಹೇಳುದಂತ ಆಯ್ತಾ. ಟ್ರೆಂಡ್ ಅವರೇ ಕುದ್ರೋಳಿ ಮಾತ್ರ ಪೋಯಿನಿ ಯಾಪ ಪೋಯರಿ ಅನೀಶ್ ಕುದ್ರೋಳಿಗೆ ಕೋಡೆನಾ? ಪೂಜೆ
ಉಂಡು ಡೈಲಿ ವರ್ಮದಿನ ಅಂದೆ. ಓಕೆ ಟ್ರೆಂಡ್ಸ್ ಓಕೆ ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಯಾವುದಾದ್ರು ಕನ್ನಡದಲ್ಲಿ ಕೇಳಿ ನಾನು ಅದಕ್ಕೆ ತುಳುವಿನಲ್ಲಿ ಎಂತ ಹೇಳ್ತೇನೆ ಅಂತ ಹೇಳ್ತೇನೆ ಆಯಿತಾ. ಕೋಡೆ ಪೋಯಿನ ಅಂದೆ ಏನು ಮಾಡ್ತಾ ಇದ್ದೀರಾ? ನಾನು ಮನೆಯಲ್ಲಿ ಹೌಸ್ ವೈಫ್. ಟ್ರೆಂಡ್ ಅವರೇ, ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ, ಹಾಯ್ ಅಂದರೆ ನಾನು ನಿಮ್ಮ ಚಾನಲ್ ನೋಡ್ತೇನೆ. ನನಗೆ ನೋಡಲಿಕ್ಕೆ ಈಗ ಆಗೋದಿಲ್ಲ, ಮತ್ತೆ ನೋಡ್ತೇನೆ ಆಯಿತಾ. ಮತ್ತೆ ನೀವು ಹೋಗುವಾಗ ಒಂದು ನನ್ನ ಚಾನಲ್ಗೆ ಹೋಗಿ ಒಂದು ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ, ಹಾಯ್ ಅಂತ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀಡದೆ. ತಿಂಡಿ ಬಜಿಲ್ ಟೆಕ್ನೋ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಜೋಕ್ಲಿಗೆ ರಜೆ ಐತೆ, ಮಲ್ಲಯ್ಯಗೆ ರಜೆ ತಿಕ್ಕದಿಜ್ಜಿಯೇ ಇನಿ ಲಾಸ್ಟ್, ಮಲ್ಲಯ್ಯಗೆ ಇನಿ ಲಾಸ್ಟ್. ಸರಿ ಅಂತ ಹೇಳ್ತಾರೆ. ಓಕೆ ಟೆಕ್ನೋ, ಓಕೆ ಎಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಕ್ಷಸಿಸ್ ಇನಿ ಚಾಪನ ಪತ್ತಾಪಣ ರಾಕ್ಷಸಿಸ್ 10 ಗಂಟೆಗೆ ಲೈವ್ ಉಂಡೇರ್ನಾ. ಇನಿ ನವರಾತ್ರಿದ ಒಂದು ಮಾರ್ರೆ ಕಲರ್, ನವರಾತ್ರಿ ಡ್ರೆಸ್ದ ಕಲರ್ ಒಂದು ಗೊತ್ತಾಪುಜಿನಿ ಅಂದೆ ಪಣನುಳ್ಳೇರು ಆಯ್ ಪೋತಿ ತಿಂಡಿ ಕಂಡ್ರೆ ಅಂದೆ. ಓಕೆ ಸರಿ ಇದು ರೆಡಿ ಆಲೆ ಬ್ರಷ್ ಮಲ್ತು ರೆಡಿ ಆಲೆ ಚಾ ಒಂಜಿ ದೀಲೆ ತಿಂಡ್ರೆ ಬರ್ಕೊಂಡು ತಿನ್ನೆ 10-30 ಗುಂಡ. ಓಕೆ ರಾಕ್ಷಸಿಸ್ ರಿಟರ್ನ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಟೆಕ್ನೋ ಅವರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ, ಈ ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ. ಅಣ್ಣ ಅಂದ್ರೆ ಅಣ್ಣ ನಿವನು ನಮ್ಮ ದೇವನು, ಕೋಟಿ ಜನ್ಮ ಬಂದರೋನು ಕೋಟಿಗೊಬ್ಬನು. ಥ್ಯಾಂಕ್ ಯು ಟೆಕ್ನೋ ಬ್ರೋ, ಗುಡ್ ಲಕ್ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಎಡ್ಡೆ ಪದ ಬಂದುಳ್ಳೇರು ಅನೀಶ್, ಥ್ಯಾಂಕ್ ಯು. ತುಜ್ ಮೇ ರಬ್ ದಿಕ್ತಾ ಅದು ಬರುವುದಿಲ್ಲ. तुझ में रब दिखता है यारा, मैं क्या करूँ, सर दे सर झुकता है. ಅದು ಬರುವುದಿಲ್ಲವ, ಲಿರಿಕ್ಸ್ ಬರುವುದಿಲ್ಲ. ಏನ ಫೇವ್ರೆಟ್ ಸಾಂಗ್ ಬಂದೊಂದಿಲ್ಲೇರು ಹಿಂದಿಯಲ್ಲಿ ಕೆಲವು ಮಾತ್ರ ಬರುದು, ಎಲ್ಲ ಬರುದಿಲ್ಲ ಮಾರ ಹಿಂದಿಗೆ. देखा है पहली बार साजन की आंखों में प्यार, अब जाके आया मेरे बेचैन दिल को करार. दिलवर तुझे मिलने को कब से थी मैं बेकरार, अब जाके आया मेरे बेचैन दिल को करार. ರಾಕ್ಷಸಿಸ್ WH ಎಷ್ಟಾಯ್ತು ಅಂತ ಕೇಳಿದೆ. ನನ್ನ ಫೇವ್ರೆಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಅನೀಶ್. ಕಿವಿ ಬ್ಯಾಂಡ್ ಮಸ್ತ್ ಎಲ್ಲಿ ಆಂಡ್ ಕಿವಿ ಬ್ಯಾಂಡ ఉందా ಅವು ಎಲ್ಲಿ ಆಂಡ ಮಲ್ಲಗೆ ತನಗೆಲ್ಲ ಐದು ಮಲಮಲ್ಲಲ್ಲಿ ಉಂಡು ಅವಳು ಜಾತ್ರೆದವಳು ಓಡೆ ತಿತ್ತಳು ವಾವ್ ಪದ ಪನೊಂದುಳ್ಳೇರು. ಟೆಕ್ನೋ ಇನ್ನು ಬೇಕು ಅಂತ ಹೇಳ್ತಿದ್ದೆ. ಹೌದೌದು ಟೆಕ್ನೋ ನಿಮ್ಮದು ಹತ್ತಿರ ಇದೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ವ್ಯೂಸ್ ಜಾಸ್ತಿ ಇದೆ ನಿಮಗೆ ಟೆಕ್ನೋ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರೇ ವೆಲ್ಕಮ್. ಕಾಫಿ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂಡಿ ತಿಂದ್ರಿ, ಎಂತ ಸ್ಪೆಷಲ್ ಇವತ್ತು? ಬೊಕ್ಕ ಪನೋಡು ಅನೀಶ್ ಈರ್ ಪನೋಡು
ಸಮಾಚಾರ ಸಮಾಚಾರದ ಲೆಜ್ಜಿನಿ ಕಲ್ಲನಿ ಪೂರ ಅಣ್ಣನ ಕಲ ಸಮಾಚಾರ ಎಲ್ಲಪ್ಪ 2009 ಅಷ್ಟೇ. ಓಕೆ, ಇನ್ನು ಸ್ವಲ್ಪ ಇರುದಲ್ಲ ಟೆಕ್ನೋ, ಬೇಗ ಆಗಲಿ ಮಾತೇನಲ್ಲ, ಬೇಗ ಆವಡು ಟೆಕ್ನೋ ಸೇಮ್ ಪಿಂಚ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಇದ್ದೀರಿ ಇಬ್ಬರು ಕೂಡ. ಓಕೆ ಓಕೆ, ನೀರು ದೋಸೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬಜಿಲು ಆಗುತ್ತೆ. ಹೌದೌದು, ಆಗುತ್ತೆ ಆಗುತ್ತೆ, ಪ್ರಯತ್ನ ಪಡಿ, ಆಗ್ತದೆ. ವಿಡಿಯೋ ಎಲ್ಲ ಓಡಿದರೆ ಆಗ್ತದೆ, ಬೇಗ ಆಗ್ತದೆ ಅಲ್ವಾ? ಬೇಗ ಆಗಲಿ ಎಲ್ಲರದ್ದು ಕೂಡ. ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಎಲ್ಲರದ್ದು ಬೇಗ ಆಗಲಿ. ಅದರೊಟ್ಟಿಗೆ ನನ್ನದು ಕೂಡ ಬೇಗ ಆಗಲಿ ಮಾರ್ರೆ. ನಾನು ಹಿಂದೆ ಇದ್ದೇನೆ ಆಯಿತಾ, ನಿಮಗಿಂತ ನಾನು ಹಿಂದೆ ಇದ್ದೇನೆ, ಆಮೆ ಆಗಿದ್ದೇನೆ, ನೀವೆಲ್ಲ ಮೊಲದ ಆಗಿದ್ದೀರಾ. ಹೌದಾ ಅಂತ ಹೇಳ್ತಾ ಇದ್ದಾರೆ, ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಶಾಂತ ಸಿಸ್ ಓಕೆ ಬನ್ನದಲ್ಲೇರು ಅಂದಿ. ಶಾಂತ ಸಿಸ್ ಅಕ್ಕೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಸೂರ್ಯ? ವೆಲ್ಕಮ್ ನಿಮಗೆ. ಕಾಲೇಜ್ ಆಯಿತಾ? ರಜೆ ಇವತ್ತು, ನವರಾತ್ರಿಗೆ ರಜೆ ಕೊಟ್ಟಿದ್ದಾರಾ? ಮತ್ತೆ ಎಂತ ಸ್ಪೆಷಲ್ ಇವತ್ತು? ತಿಂಡಿ ಏನು ತಿಂದ್ರಿ? ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾಮರೆ ಅರಳಿತು, ನಿನ್ನ ಈ ಪ್ರೀತಿ ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸೂರ್ಯ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೆಗಿಂತ ಜಿಂಕೆ ಆಗಿ ಅದಾಗ್ಬೋದು. ಪೋರಿಟ್ಟ ಪೋರಿ ಬಾಂದ್ಲೋ ಸೈ ಸೈ ಪೋರಿಟ್ಟ ಪೋರಿ ಬಾಂದ್ಲೋ ನನಗೆ ದಾವಳ ಸೈ ಸೈ ಚರ. ಜಿಂಕೆ ಮಾರಿ ಓಡ್ತಾ ಇದ್ಲ ನೋಡ್ಲಾ ಮಗ. ಬಾಲಂಗೊಚ್ಚಿ ಯಾಗೋದ್ರಲ್ಲ ನಮ್ಮೂರು ಹುಡುಗ. ಅಕ್ಕ ಒಪ್ಪಿಟ್ಟು ತಿಂದೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಜಿಂಕೆ ಮರಿನಾ ಜಿಂಕೆ ಮರಿನಾ ನೀ ಜಿಂಕೆ 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 ಮರಿನಾ, ಮನಸ್ಸು ಕೈಗೆ ಸಿಕ್ತಿಲ್ಲ ಕಾಡ್ತಾಳವಳು. ಅವಜಿ ಪದ್ಯ ಉಂಡಿ ಆಯ್ತಾ, ರಿಲೀಕ್ಸ್ ಬರ್ಪುಜಿ. ಜಿಂಕೆ ಮರಿನಾ ಅಪ್ಪಾಗ ಟ್ರೆಂಡ್ ಇತ್ತು ನಾವು. ಶಾಂತಿ ಸೂಪರ್ ಪಣದಲ್ಲೇರು, ಸೂಪರ್ ಪಣದಲ್ಲೇರು. ಥ್ಯಾಂಕ್ ಯು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತ ನನಗೆ ಸಬ್ ಮಾಡಿದ್ದೇನೆ ಬಟ್ ಎಲ್ಲಿಂದ ಎಲ್ಲಿಂದ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಟ್ರೆಂಡ್? ಓಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಕೂಡ ಮಾಡಿದ್ದೀರಾ, ನನಗೆ ಉಪಯೋಗಕ್ಕೆ ಬರ್ತದಲ್ಲ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ರಿಲೀಕ್ಸ್ ಗೊತ್ತು ಜೆ ಶಾಂತ ದಿವಸ ಪನ್ಪೆ ಅಂತಂದೆ ಪನ್ಪೆ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿಯೋ, ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಚಲಿಸುವ ಕಾಲವು ಗಳಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ನಿನ್ನೆಯೋ ನಾಳೆಯೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗೋನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಯಾವ ಲೈವ್ಗೆ ಹೋಗ್ತೀರಾ ಹೇಳಿ? ಯಾವ್ಯಾವ ಲೈವ್ಗೆ ಹೋಗ್ತೀರಾ? ನಾನು ಒಂದು
ಪ್ರೀತಿ ಸಿಸ್ನ ಲೈವ್ಗೆ ಹೋಗ್ತೇನೆ, ಮತ್ತು ಶ್ರೀಧರ್ ಬ್ರೋನೆಕ್ಕೆ ಹೋಗ್ತೇನೆ ಒಮ್ಮೊಮ್ಮೆ, ಮತ್ತು ನಮ್ಮ ರಕ್ಷಾ ಸಿಸ್ನಕ್ಕೆ ಹೋಗ್ತೇನೆ, ಒಮ್ಮೊಮ್ಮೆ ಹೋಗ್ತೇನೆ. ರಕ್ಷಾ ಸಿಸ್ ಟೈಮೇ ಸಿಗೋದಿಲ್ಲ. ಮತ್ತು ನವೀನ್ ಬ್ರೋನಕ್ಕೆ ಹೋಗ್ತೇನೆ, ನವೀನ್ ಬ್ರೋಗೆ ಅವರ ಲೈವ್ಗೆ ಹೋಗ್ತೇನೆ, ಮತ್ತು ನಮ್ಮ ಗುರುಪ್ರದಿನಕ್ಕೆ ಹೋಗ್ತೇನೆ, ಮತ್ತು ಮಂಜು ಸಿಸ್ನೆಗೆ ಹೋಗ್ತೇನೆ. ಕೆಲವು ಹೋಗ್ತೇನೆ, ಇನ್ನು ಕೆಲವು ಹೆಸರೇ ಬರೋದಿಲ್ಲ ನನಗೆ. ಯಾರೆಲ್ಲ ಸಿಗ್ತಾರಲ್ಲಿ ಹಾಗೆ ಕೆಲವು. ಲವ್ ಯು ಕಿಚ್ಚ ಅಂತ ಹೇಳ್ತಾ ಇದ್ದಾರೆ. ಎಂತ ಅಂದ ಎಂತ ಚಂದ ಶಾರದಮ್ಮ ಅವು ಕೋಡಿ ಇತ್ತು ನೀವು ಒಂಜಿ ಪದ್ಯ ತೂಪೆಂತಲೇ. ಕೆಲವು ಲೈವ್ಗೆ ಹೋಗ್ತೇನೆ, ಮತ್ತು ಗಿರಿಜಾ ಸಿಸ್ನ ಲೈವ್ಗೆ ಹೋಗ್ತೇನೆ. ಎಂತ ಅಂದ ಎಂತ ಚಂದ. ನಿನ್ನೆ ಹೇಳಿದ್ದೇನಲ್ಲ ನಾನು, ಟೆಕ್ನೋ ಲೈವ್ಗೆ ಹೋಗಿ ಮಂಗ ಮಾಡಿದ್ದಾರೆ, ರಿಟರ್ನ್ ಸಪೋರ್ಟ್ ಇಲ್ಲ, ಇನ್ನು ನಡ್ಕೊಂಡು ಹೋಗೋದ ಲೈವ್ಗೆ ಹೋಗಿ ಮಂಗ ಮಾಡಿದ್ದಾರೆ. ಅಯ್ಯೋ ದೇವ, ಎಂತ ಅಂದ ಎಂತ ಚಂದ ನಾಡು ಎಂತಲೇ. ಚೋಟ ಚಾಮುಂಡೇಶ್ವರಿ ಎಲ್ಲಿ ಅಂತ ಹೇಳ್ತಾ ಇದ್ರೆ ಯಾರು? ವಾಸ್ತವ ಬ್ರೋ ಅಂತೇಳಿ ಇದ್ದೀಯಾ ಅಂತೇಳಿ ಇದ್ದಾರೆ ಅವರಿದ್ದಾರೆ. ಅವರಿಗೆ ತಿಂಡಿ ಬರಲಿಲ್ಲ ಕಾಣಬೇಕು. ಇದ್ದೀನಿ ವಾಸ್ತ ಅಂತ ಹೇಳ್ತಾ ಇದ್ದಾರೆ. ಅವು ಕೋಡೆ ಎತ್ತಿರಿ ಪದ್ಯ ಶಾಂತಿಸ್ ಇಲ್ಲಿ ತಿಕ್ಕುಚ್ಚಿ. ನೀವು ಹೇಳಿದ್ದು ಒಬ್ರು ಗೊತ್ತಿಲ್ಲ, ಒಬ್ರು ನಿಮ್ದು ಲೈವ್ ಉಂಟಾ ಟೆಕ್ನೋ? ನಿಮ್ಮದು ಲೈವ್ ಇದೆ, ಟೈಮಿಂಗ್ಸ್ ಹಾಕಿ. ಟೈಮಿಂಗ್ಸ್ ಎಂತೂ ಇದು ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಲ್ಲ, ಟೈಮಿಂಗ್ಸ್ ಹಾಕಿ ಒಮ್ಮೆ. ಟೈಮಿಂಗ್ಸ್ ಒಬ್ಬರು ಗೊತ್ತಿಲ್ವಾ? ಓಕೆ ಓಕೆ. ರಕ್ಷಾ ಸಿಸ್ ಗೊತ್ತುಂಟಲ್ಲ, ಈಗ ಇಲ್ಲಿ ಇದ್ದಾರೆ. ಮತ್ತು ನಮ್ಮ ಶಾಂತ ಸಿಸ್ ಲೈವ್ ಮಾಡ್ತಾರೆ, ಅವರು ಈಗ ಮಾಡೋದಿಲ್ಲ, ಮತ್ತೆ ಮಾಡ್ತಾರೆ. ಅವು ಪದ್ಯ ಒಡೆಪೋಡಿ ಶಾಂತ ಸಿಸ್ ಪದ್ಯ ದಿಕ್ಕುಜಿ. ನನ್ನ ಟಿಫಿನ್ ಆಯಿತು ಅಂತ ಹೇಳ್ತಾ ಇದ್ದಾರೆ, ನಂದು ಕೂಡ ಆಗಿದೆ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅವು ಪದ್ಯ ದಿಕ್ಕುಜಿ. ಇನ್ನು ಇನ್ನು ನೋಡುವಾಸೆ ಬಂದಿತಮ್ಮ, ನಿನ್ನ ಕೋಟಿ ಜನುಮ ಬರಲಿ ನನಗೆ ಶಾರದಮ್ಮ, ಕೋಟಿ ಜನುಮ ಬರಲಿ ನನಗೆ ಶಾರದಮ್ಮ. ಅಭಯಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ರತ್ನದಂತ ಮಾತುಗಳನೆ ಹಾಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಅಲ್ಲಿ ಇಲ್ಲಿ ನೋಡುವನಸು ನನ್ನದಮ್ಮ, ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ತಂತೆ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವರು. ರಕ್ಷಾ ಸಿಸ್ ಹೌದಾ ಅಂತ ಕೇಳ್ತಾ ಇದ್ದಾರೆ ಟೆಕ್ನೋ. ಏನು ತಿಂಡಿ ವಾಸ್ತವ್ರು ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ನಂದು ಎಲ್ಲ ನಂಜು ಜೊತೆ ಟುಗೆದರ್. ಹೌದಾ, ಟುಗೆದರ್ ಮಾಡ್ತೀರಾ? ಓಕೆ ಓಕೆ. ನಾನು ನೋಡಲಿಲ್ಲ ಮಾರ್ರೆ ನಿಮ್ಮದು. ನೀವು ಎಷ್ಟು ಗಂಟೆಗೆ ಹೇಳಿ ಆಯಿತಾ? ಟಿಫಿನ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ ವಾಸ್ತವ್ರು. ಏನು ತಿಂಡಿ ವಾಸ್ತವ್ರು ಅಂತ ಕೇಳ್ತಾ ಇದ್ದಾರೆ. ಯಪ್ಪ ಪುಲಾವ್ ಸಿಸ್, ನನಗೆ ಗ್ರಾಚಾರ ಅದೇ ಸಿಗಬೇಕು ಇವತ್ತು. ಪುಲಾವ್ ಇಷ್ಟ ಇಲ್ವಾ? ಯಾಕೆ ವಾಸ್ತವ್ರು? ರಾಕ್ಷಸಿ ಸ್ವಾಸ್ತ ಅಂತ ಹೇಳಿದೆ. ನನಗೆ ಆಗಲ್ಲ, ಪುಲಾವ್ ಆಗಲ್ವಾ? ಬೇರೆ ಏನಿಲ್ವ ಅಲ್ಲಿ ಹೋಟೆಲಲ್ಲಿ? ಚೆಂದ ಆಗ್ತದೆ ವಾಸ್ತವ್ರು ಅಂತ ಹೇಳ್ತಾ ಇದ್ದಾರೆ. 1 ಮಂತ್ ನೋಡಿಕೊಂಡು ರಿಟರ್ನ್ ಸಪೋರ್ಟ್. ನಾನು ಇನ್ನು ಟೈಮ್ ವೇಸ್ಟ್ ಮಾಡೋಕ್ಕೆ ಆಗಲ್ಲ. ಒಂಜಿ ತಿಂಗಳು ಪುಣ ನನಗೆ ಎನ್ನೊಂಜಿ ಜನವರಿ ಮುಟ್ಟೊಂಡಿ ಆಂಡ ಆವಂದ ಅದು ಪೊರ್ತುಗ ಆವಂದು ಆಯ್ನ ತಾಪುಂಡು ಬಕದಾದ ಏತು. ನನ್ನ ಫೇವ್ರೇಟ್ ಇಡ್ಲಿ ದೋಸೆ, ವಾಟರ್ ದೋಸೆ. ಹೌದು, ಅದೆಲ್ಲ ನಮಗೆ ಕೂಡ ಫೇವ್ರೇಟೇಯಾ ವಾಸ್ತವ್ರು. ನನಗೆ ಪುಲಾವ್ ಅಷ್ಟು ಇದಾಗೋದಿಲ್ಲ. ಪುಲಾವ್ಗೂ ಕೋರಿದಾಗ ಸಿತ್ತಂಡ ಹಾಕೊಂಡು ನಾನು ತಿಂತೆ. ಈ
ಇದ್ದಾರೆ. ಹೋ ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಟೆಕ್ನೋ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀವು ಲಾಸ್ಟಿಗೆ ಹೋಗುವಾಗ ಒಂದು ಲೈಕ್ ಕೊಡ್ತೇನೆ ಅಂತ ಹೇಳಿದ್ದೀರಾ, ಲೈಕ್ ಕೊಡದಿದ್ರೆ ಕೊಟ್ಟು ಹೋಗಿ ಆಯ್ತಾ. ವಾಸ್ತ ಬರೀ ತಿನ್ನೋದೇ ಆಯಿತು, ಬೆಳಗಿಂದ ನೈಟ್ ಬಕಾಸುರ ಅಂತ ಹೇಳ್ತಾ ಇದ್ದಾರೆ. ಓ ದೇವ, ಇದೇ ರಾಮನಾಮ ಪರಮ ಪೂಜನಾಮ ಪರಮಾತ್ಮ ಜ್ಞಾನ ಓ ಶ್ರೀರಾಮ ಶ್ರೀರಾಮ ಪರಮಾತ್ಮ ಜ್ಞಾನ ಓ ಶ್ರೀರಾಮ. ಮನಶ್ರೀ ಬಂದರು. ಹಾಯ್ ಮನಶ್ರೀ, ವೆಲ್ಕಮ್. ಟಿಫಿನ್ ಆಯ್ತಾ? ಆಗಿದೆ ಮನಶ್ರೀ, ಅವಲಕ್ಕಿ ನನಗೆ. ನಿಮ್ದಾಯ್ತಾ? ಎಂತ ತಿಂಡಿ ಬಂತ ರಕ್ಷಸಿಸ್? ಅವ್ರು ಲೈಕ್ ಕೊಡಿ. ಮನಶ್ರೀ ಲೈಕ್ ಕೊಟ್ರಾ? ಯಾರೆಲ್ಲ ಕೊಡಲಿಲ್ಲ ಬೇಗ ಕೊಡಿ. ನಾನು ಡ್ಯೂಟಿ ಮಾಡ್ತೀನಿ, ತಿನ್ನೋಕೆ. ನಮ್ಮ ಅಪ್ಪ ನನ್ನ ದುಡ್ಡು ಕೇಳೋದಿಲ್ಲ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಮಿಲ್ಕ್ ಬಿಟ್ಟು ಬಂದಿದ್ದಾನೆ, ಪುನಃ ಹೋಗ್ಬೇಕು ಶಾಪ್ಗೆ. ಓ ದೇವಾ, ನನಿ ಚಾಯ್ಲ ಕನಿ ನನ್ನ ಏಪ್ಪ ಪೇರ್ಕಂತ ಚಾ ಮಲ್ಪರೆ ಏತಾನು ಗಂಟೆ 10 ಗಂಟೆ ಗೊತ್ತು. ವಾಸ್ತ ಬ್ರೋ ಅಂತ ಹೇಳ್ತಾ ಇದ್ದಾರೆ. ದೇವಾ ಅಂತ ಹೇಳ್ತಾ ಇದ್ದಾರೆ. ದೇವರು ಬರವನು ಕೊಟ್ರೆ ನಾನಿನ್ನೇ ಕೋರುವೆ ಚೆಲುವೆ. ನಂದು ಏನು ಗೊತ್ತಾ, ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದು. ಇಷ್ಟ ಆಯಿತು ಲೈಕ್ ಕೊಟ್ಟೆ. ಹೌದಾ? ಥ್ಯಾಂಕ್ ಯು ಟ್ರೆಂಡ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಥ್ಯಾಂಕ್ ಯು. ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಕೂಡ ಥ್ಯಾಂಕ್ ಯು. ತಿನ್ನು ಬಕಾಸುರ ಅಂತ ಹೇಳ್ತಾ ಇದ್ದಾರೆ. ಓ ದೇವ, ನೋಡ ಎಷ್ಟು ಚಂದಲ್ಲ ನಮ್ಮ ಸಂಗೀತ. ಈ ನಿಶಾಂತ್ ದಾದೆ ನಿಶಾಂತ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮನಶ್ರೀ ಅವರು ಬಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಟೆಕ್ನೋರಿ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮದು ಲೈವ್ ಎಷ್ಟು ಗಂಟೆಗೆ ಹೇಳಿದರೆ ನಾವು ಬಂದು ಪುರ್ಸೋತಿದ್ರೆ ಜಾಯ್ನ್ ಆಗ್ತೀವಿ. ಇವತ್ತು ಸ್ವಲ್ಪ, ಈಗ ನವರಾತ್ರಿ ಅಲ್ಲ, ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಜಾಸ್ತಿ. ಒಂದು ಮಧ್ಯಾಹ್ನದ ನಂತರ ಖಂಡಿತ ಬರ್ತೇನೆ. ಟೆಕ್ನೋ ಬಾಯ್ ಅಂತ ಹೇಳ್ತಾರೆ. ಬೇಡ ಕಣೆ ನಿಂಗೆ ಅಂತೇಳಿ. ಯು ಆರ್ ವೆಲ್ಕಮ್. ಓಕೆ. ಅಂಜಿನಪ್ಪ ಅವ್ರು ಬಂದರು. ಹಾಯ್ ಅಂಜಿನಪ್ಪ ಅವರೇ, ವೆಲ್ಕಮ್. ಒಂದು ಲೈವ್ಗೆ ಒಂದು ಲೈಕ್ ಕೊಡಿಯಾ. ನಿಮ್ಮ ಡ್ಯಾಶ್ ಬಕಾಸುರ ಎಲ್ಲರೂ ಬಿಟ್ಟ ಸ್ಥಳವನ್ನು ತುಂಬಿರಿ. ನಿಮ್ಮ ಡ್ಯಾಶ್ ಬಕಾಸುರ. ನಾನು ಕೂಡ ಬಾಯ್. ಓಕೆ ರಕ್ಷಿಸ್, ಥ್ಯಾಂಕ್ ಯು ಸೋ ಮಚ್. ಟಿಫಿನ್ ಆಯಿತಾ ಮೇಡಮ್? ಆಗಿದೆ ಅಂಜನಪ್ಪ ಅವರೇ, ನಿಮ್ದು ಆಯಿತಾ ಟಿಫಿನ್? ಎಂತ ತಿಂಡಿ ತಿಂದ್ರಿ? ಚಾ ಕುಡಿಬೇಕು. ಓಕೆ ರಕ್ಷಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತದೆ. ಈತು ಪೊಡ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇರೇನೆಕ್ಲೆ ಒಂಜಿಂಕರ್ ಅಪ್ಪ ಬರ್ರೆ ನೆನೆಪು ಪಡೆ ಇರ ಲೈವ್ಗಳ ನೆನೆಪು ಆಪು ಜತ್ತು ಹೌದಾ ಹೊರತೆ ಹೋದ್ ಲೈವ್ ಆಯಕ್ಕ ಮೊಬೈಲ್ ದಿಂದ ಬಕ್ಕ ಮುಟ್ಟುಜಿ ಬೇಲಾಯಕ್ಕನೆ ಮುಟ್ಟು ನಂಚ ಒಂದು ಕೆಬಿತ ಮಾತ ಈರು ಮಲ್ಪುವನ ಒಲ್ತು ಮಾತ ತಿಕ್ಕೊಂಡಿರೇಗ ಒಂದು ಯಾನ್ ಮಲ್ಪುನತ್ತು ಮಾರೆ ಕನ್ಪೋನ್ ಯಾನ್ ನಾಡುನೆ ಅವು ಕೆಬಿತ್ತನೆ ನಾಡ್ನೆ ಯಾನ್ ಹಿಂಗೊಂಜಿ ಮಸ್ತ್ ಇಷ್ಟ ಪಂಡ ಕೆಬಿತ ಯಾನ್ ನೀವು ಡಿಸೈನ್ ಬರ್ಪುಂಡು ಅವೆನ್ ತುಪ್ಪಿನ ಪಂಡ ಎಲ್ಲಿ ಅಪ್ಪಜಿ ಇಂಚ ಮಲಮಲ್ಲಪುರ ಬೋಡು ಕೆಬಿತ ಅಂಚ ಅವೆನ್ ಪೂರ ನಾಡ್ದು ದೆತೋನ್ ಯಾನ್ ಅಂಚ ಹೇಳ್ತದೆ ಟ್ರೆಂಡ್ಸ್. ನಾನು ಇದ್ದೇನೆ ಎಲ್ಲಿಗೆ ಓಡೋದು ಅಂತ ಹೇಳ್ತದೆ. ಅವರಿಗೆ ಚಹಾ ಕುಡಿಲಿಲ್ಲ ಅಂತ ಇರು ಅಂತ ಹೇಳ್ತದೆ. ಹೂವಿನ ಬಾಣದಂತೆ ಹಾಡಿನ ಸಾಲಿನಂತೆ ವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ವಾಸ್ತಾ ನನಗೆ ಕೂಡ ಹಸಿವಾಗುತ್ತೆ. ಹೌದೌದು ಅವರಿಗೆ ಕೂಡ ಬಕಾಸುರಿ ಯಾರು ನಾನು ನೀನಾ ದುರ್ಗಾ ಸಿಸ್ಸು ದಾದಿ ಶಾದಿ ಸಿಸ್ಸು ದಾದಾಡಿ ಇವಾಗ ಅರ್ಥ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬಿಟ್ಟ ಸ್ಥಳದಲ್ಲಿ ಬಿಟ್ಟ ಸ್ಥಳದಲ್ಲಿ ವಾಸವರ ನೇಮ್ ಹಾಕಿ ಹೌದು ಬಿಟ್ಟ ಸ್ಥಳ ಆಗ ಕೊಟ್ಟಿದ್ದಾರಲ್ಲ. ನಾನು ಸ್ವಲ್ಪ ತಿನ್ನೋದು ಅವ್ರು ಸ್ವಲ್ಪ ಹೌದೌದು ನಾನು ಕೂಡ ಸ್ವಲ್ಪ ತಿನ್ನೋದು ಆದರೆ ಜೀವ ಮಾತ್ರ ಜಾಸ್ತಿ ಹಪ್ಪಳ ಅಂಚ. ನನಗೆ ಹುಡುಗಿ ನೋಡಿ ನಿಮಗೆ ಹುಡುಗಿ ನೋಡಬೇಕಾ? ನೋಡುವ ನೀವು ಎಲ್ಲಿ ಊರು ಅಂತ ಗೊತ್ತಿಲ್ಲ ಮಾರೆ, ಮತ್ತೆ ಹೇಗೆ ನೋಡೋದು ಹುಡುಗಿ? ನೀವು ಗಿಡ್ಡ ಇದ್ದೀರಾ ಉದ್ದ ಇದ್ದೀರಾ ಹುಡುಗಿ ನೋಡಲಿಕ್ಕೆ ಹೇಗೆ ನೋಡೋದು? ಹೂವಿನ ಬಾಣದಂತೆ ಹಾಡಿನ ಸಾಲಿನಂತೆ ಬಕಬಾರ್ ಪೂಜಿ
ಸಾಲಿನಂತೆ ಮೋಹಕವಾದಂತೆ ಕೋಮಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಹಾ ನಿಮ್ಮ ಅಪ್ಪ ಹಾಕಿದೆ ಅಲ್ವಾ ಎಂಚಿದ್ದೆ ಬಾಯಿ ರಾಕ್ಷಸ ಸ್ಟಾರ್ಟ್ ಟಾಟ. ಬಾಸ ನನ್ನ ಅಪ್ಪನ ವಿಷಯಕ್ಕೆ ಬಂದರೆ ಬೊಂಡದಲ್ಲಿ ಹೊಡಿತೀನಿಗೆ. ಓ ದೇವ, ಬೊಂಡಲ್ಲಿ ಹೊಡಿತ ಒಂದು ಮಂಡೆ ಹೆಂಚಾವು. ರಾಕ್ಷಸಿಸ್ ಬೊಂಡ ಪನ ಹಿಂಗೆ ಬೊಂಡ ಜ್ಯೂಸ್ ಏನು ನೋಡಿ ಮಾರ ಮೊರಡಿ ಪರ್ತೆ. ಬೊಂಡ ಜ್ಯೂಸ್ ಎಡ್ಡಪ್ಪನ. ಓ ಭ್ರಮೆ 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 ಹೆಣ್ಮಕ್ಳು ಬೊಂಡದಲ್ಲಿ ಹೊಡಿತಾರೆ. ವಾಸ್ತವರೇ, ಹೆಣ್ಮಕ್ಳು ಬೊಂಡದಲ್ಲಿ ಹೊಡಿತಾರೆ ಈಗ ನೋಡಿ. ಭ್ರಮೆಯಲ್ಲ ಏನು ಹಿಡ್ಕೊಳ್ಬೇಡಿ. ಅಯ್ಯೋ ದೇವ. ಮುಟ್ಟು ನೋಡೋಣ, ಮುಟ್ಟೆ ತಾಕತ್ತಿದ್ರೆ ಮುಟ್ಟು. ಓ ದೇವ, ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ವಾಸ್ತವ ಬ್ರೋ, ಆರಾತದವರಲ್ಲೇರು ಮೇರೀತದವರಲ್ಲೇರು ಕೂಡ ಮಕ್ಕಳ ಚಾಲೆಂಜ್ ಗಮ್ಮತ್ತಾಗ್ಬಿಡದೆ. ಹೆಂಗೆ ಜೈಟ್ ನಡುಟ ಹೆಂಗೆ ಪದ್ಯ. ಹೃದಯದ ಒಳಗೆ ಹೃದಯವಿದೆ, ಅವನಲ್ಲಿ ಅವಳ ಹೃದಯವಿದೆ. ಯಾವುದು ಈ ಹೃದಯ, ಓಹೋ ಯಾವುದು ಈ ಹೃದಯ. ನನ್ನಲ್ಲಿ ನಾನಿಲ್ಲ, ನಿನ್ನಯತನವಿಲ್ಲ, ನೀನಿಲ್ದೆ ನಾನಿಲ್ಲ. ಅಲ್ಲ, ನಾನು ಬರ್ತೇನೆ ಈಗ ಮಂಗಳೂರಿಗೆ ಮಧ್ಯಾಹ್ನ ಬರ್ತಾರೆ ಅಂತೆ. ಆಗ ಉಂಟಿವರೆಗೆ ಮಾರಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಾಸ್ತವರು. ಬೆಂಗಳೂರು ಹೆಸರು ಮಂಜು. ಹೈಟ್ ವೆಯ್ಟು ಬಿಟ್ಟು ಬಣ್ಣ ಸ್ವಲ್ಪ ವೈಟ್, ಸ್ವಲ್ಪ. ಅಯ್ಯೋ ಟೆಕ್ನೋರೆ ಎಲ್ಲಲ್ಲಿ ಇದು ಕೊಟ್ಟಿದ್ದೀರ. ಅಯ್ಯೋ ಆಯ್ತಾಯ್ತು, ನೋಡು 5.11 5.10 ಇದು ನೋಡಬೇಕಲ್ಲ. 5.9 10 ಇದು ನೋಡಬೇಕು. ಸ್ವಲ್ಪ ನನಗೆ ಕಪ್ಪಾಗಿದ್ರೆ ಪರವಾಗಿಲ್ಲಲ್ಲ. ನೀನು ಬರ್ತೀಯ ಬಾ, ನಿಂಗೆ ತಾಕತ್ತಿದೆ ಬಾ ಅಂತ ಹೇಳ್ತಾರೆ. ತಾಂಟ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ರು. ಹುಡುಕು ಖಂಡಿತ ಓಡಿ ಹೋದ್ರು ನೋಡಿ. ಅವ್ರಿಗೆ ಪಾಪ ಹಸಿ ಆಗ್ತದೆಯಾ ವಾಸವ್ರು. ಅವರು ಆಗ ಬಂದಿದ್ದಾರೆ ಮಾತ್ರ. ಚಿನ್ನದಂತ ಹುಡುಗನಿಗೆ ಮುತ್ತಿನಂತ ಹುಡುಗಿ ಬೇಕು, ನಮ್ಮ ಬೀಗರಾಗಲು ಒಪ್ಪಿಗೆಯೇ. ಇನ್ನು ನಾನು ಹುಡ್ಕೊಂಡು ಹೋಗುದು, ಇನ್ನದು ಕೆಲಸ ಮಾಡೋದು ನಾನು. ಮನಶ್ರೀ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓಡಿ ಹೋದ್ರು ನೋಡಿ, ನನಗೆ ಹುಡುಕಿ ಸುಡಿ. ಅಯ್ಯೋ ದೇವರೇ, ನಾನು ಯಾರಿಗೆ ಹುಡುಕುದಿಲ್ಲ ವಾಸ್ತವ್ರು. ಯಾರಿಗೆ ಅಂತ ಹುಡುಕುದು ನಾನು ಹುಡುಗಿಯನ್ನು. ದೀಪಿ ಚಂದ ಇದೆ ವಾಸ್ತವ್ರು ಅಂತ ಹೇಳ್ತಾ ಇದ್ದಾರೆ. ಫೋಟೋನ ಯಾರನ್ನ ಥ್ಯಾಂಕ್ಸ್ ಇಸ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ, ಈಗ ಹುಡುಕು ಕೆಲಸ ಮಾಡಬೇಕು ನಾನು. ಹೌದೌದು ಟ್ರೆಂಡ್. ದೇವಾ, ನೀನ್ ಚಂದಾನೆ, ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ. ಚಂದ್ರಮಗು ನಿನ್ನಂದ ಚಂದಾನೆ, ಬೋರ್ಗರೇವಾ ನಿನ್ ಪ್ರೀತಿ ಚಂದಾನೆ. ನೀನಿದ್ದರೆ ಈ ಬಾಳೆ ಚಂದಾನೆ. ನನಗೆ ಫಸ್ಟಾ, ನಿಮಗೆ ಫಸ್ಟ್, ಸೆಕೆಂಡ್ ಕ್ಯೂ ಅಲ್ಲಿದ್ದಾರೆ ನಮ್ಮ ವಾಸ್ತವರು. ಶಾಂತಸಿಸ್ ನಿಮ್ಮದು ಇನ್ಸ್ಟಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದೇ ವಾಸ್ತವರು ಅಂತ ಹೇಳ್ತಾ ಇದ್ದಾರೆ.
ಲೈಕ್ ನನ್ನ ಹೇಳ್ತಾ ಇದ್ದಾರೆ ಮನೀಶ್ ಅವ್ರು, ಲೈಕ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮನೀಶ್ ಅವ್ರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕರಿಯ ನಿನ್ನ ಕಣ್ಣ ಒಳಗೆ ಜೋಗಾನು ಚಂದಾನೆ, ಕುಣಿದು ಕುಣಿದು ನಿನ್ನ ಕರೆವ ಕೂಗೆಂತ ಚಂದಾನೆ, ಮುದ್ದಿನ ಮೂಗುತಿ ಕೊಟ್ಟವನೇ, ಮಂತ್ರದ ಅಕ್ಷತೆ ಇಟ್ಟವನೇ, ಬಡವ ನಾನು ಭಾಗ್ಯ ನೀನು, ನನಗೆ ಒಲಿವ ಸಿರಿಯು ನೀನು, ನೀನಿದ್ದರೆ ಈ ಬಾಳೆ ಚಂದನೆ, ನೀ ಚಂದನೆ ನಿನ್ನಾಸೆ ಚಂದನೆ, ನೀ ನನ್ನಲ್ಲಿ ಎಂದೆಂದು ಚಂದನೆ. ಈಗ ನಾನು ಬ್ರೋಕರ್ ಆಗಬೇಕಲ್ವಾ, ಬ್ರೋಕರ್ ಸಂಗೀತ ಅಂತ ಹೆಸರು ಇಟ್ಕೊಳ್ಬೇಕು ನಾನು ಇನ್ಮೇಲೆ, ಹುಡುಕ್ಲಿಕ್ಕೆ. ನಾನು ಯಾವನಿಗೂ ಹೆದರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಾಕ್ಷಸಿಸ್, ಬಾಡಿ ಬಿಲ್ಡರ್ ರಾಕ್ಷಸಿಸ್ ಹೇಳ್ತಾ ಇದ್ದಾರೆ, ಯಾರಿಗೆ ಹೆದರೋದಿಲ್ಲ ಅಂತೆ. ಏನಿದೆ ನೇಮ್ ಅಂತ ಕೇಳ್ತಾ ಇದ್ದಾರೆ ವಾಸ್ತವ್ರು. ರಾಕ್ಷಸಿಸ್ ಅಂತ ನಗ್ತಾ ಇದ್ದಾರೆ. ಬಾಬಾ ಆಗಿದ್ರೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ರು ವಾಸ್ತಾ ನಾನು ಹೇಳ್ತೀನಿ ನೇಮ್ ಅಂತ ಹೇಳ್ತಾರೆ. ರಾಕ್ಷಸಿಸ್ ಅಂತ ನಗ್ತಾ ಇದ್ದಾರೆ ಟ್ರೆಂಡ್ ಅವರು. ಸೇಮ್ ನೇಮ್ ವಾಸ್ತವ್ರು ಅಂತ ಹೇಳ್ತಾರೆ. ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಓ ದೇವರ ಚಾಲೆಂಜ್, ಈಗ ಚಾಲೆಂಜ್ ಆಗ್ತಾ ಇದೆ. ತಕದಿಮಿ ದಂತದ ಬೊಂಬೆ ಸೌಂದರ್ಯದ ಶಾಲೆ ರಜೆನಿದೆ. ಇನ್ನಿರ್ದಿಂಚನ ರಜನಾ 10th ಅದೇ. ಬರ್ತೀನಿ ಅಂತ ಹೇಳಿದ್ದಾರೆ. ಫ್ರಾಮ್ ಮಾಲಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಮಾಲಿಗೆ ಬರ್ತಾರೆ ರಾಕ್ಷಸಿಸ್. ಪರ್ಸನ್ನು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಹಾಗೆ ಶಾಪಿಂಗ್ ಮಾಲ್ ಇವತ್ತು ಅಲ್ವಾ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ಶ್ರುತಿಯಲ್ಲಿ ಹೋನಗೆ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ನಿಂಗೆ ತಾಕತ್ತಿದ್ದು ದಮ್ಮಿದ್ರೆ ಮಂಗಳೂರು SP ಆಫೀಸ್ನಲ್ಲಿ ನಾಡಿದ್ದು ಮೀಟಿಂಗ್ ಇದೆ, ಬಾ ಅಲ್ಲೇ ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಫುಲ್ ಲೂಟಿ ಮಾಡಿ ವಾಪಸ್ ಹೋಗ್ಬೇಕು. ಹೌದಾ, ತಿಂಗಳ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ SP ಆಫೀಸ್ ಪಕ್ಕನೇ ಅಲ್ವಾ ಮಾಲ್. ಹೌದೌದು, ಅದರ ಪಕ್ಕನೇ ಮಾಲ್. ಹೆಂಗೆ ಗೊತ್ತು ಜೀವನ ಯಾರೋ ಅನ್ಬಿಡಿ. ರಾಕ್ಷಸಿಸ್ ಅಂತ ನಗ್ತಾ ಇದ್ದಾರೆ. ರಕ್ಷತರ ಹುಡುಗಿ ಬೇಡ. ಅಯ್ಯೋ ಯಾಕೆ ಆ ಟೆಕ್ನೋ ರಕ್ಷಲಾಗ ಹುಡುಗಿ ಬಿಡಿಸಿ ಯಾರವನ್ ದೂರ ಹೋಗ್ಬೇರೆ ಎಂಚೊಪ್ಪೇರಿದ್ದು ಲೂಟಿ ಮಾಡಿದ್ರೆ ಓಟಿ ತೆಗ್ದು. ಅಯ್ಯೋ ದೇವ ವಾಸ್ತವ್ರು ಹೆಚ್ಚಿನ ಈಗ ಜನ ಕೆಲವಾರು ಬಿಡುವಾರ. ಓ ದೇವರ. तू ही रे तेरे बिना मैं कैसे जीऊं, ಟೆಕ್ನೋ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಯಾನ್ ಏರ ಒಟ್ಟಿಗೆಲ್ಲ ಇಜ್ಜಿ ಪಾಪ ಏಮಂತ ಓಲ್ಲಿರು ಸಾಧಿಸಿ ಯಾರೊಟ್ಟಿಗಿಲ್ಲ ಅಂತೆ. ಏಮಂತ ಬರ್ತೀನಿ ಅಜ್ಜಿ ವಾಸ್ತಾ ಶೂಟ್ ಮಾಡ್ತೀನಿ ಅಂತ. ಅಯ್ಯೋ ದೇವ. ಓಡಿ ಮಗ ಬಿಡಬೇಡ ಅವನ್ನ. ಲೂಟಿ ಮಾಡಿದರೆ ಏನು ಮಾಡಲಿ. ಹೌದೌದು, ಲೂಟಿ ಮಾಡಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ.
ಹುಡುಗಿಯರು ಎಲ್ಲರೂ ಹಾಗೆಯ. ಶಾಪಿಂಗ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟವೇ. ಶಾಪಿಂಗ್ ಹೋದರೆ ಎಲ್ಲ ತಗೊಂಡೇ ಬರೋದು. ಹಾಗೆ ಚುಚ್ಚಿ ಬಿಡುವೆ ವಾಸ್ತಾ ಅಂತ ಹೇಳ್ತಾ ಇದ್ದಾರೆ. ಪೆಟ್ಟು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ. ನನಗೆ ಅದೆಲ್ಲ ಪದ್ಯ ನೆನಪಿಗೆ ಬರ್ತದೆ ಮಾರ ಇವರ ಗಲಾಟೆ ನೋಡುವಾಗ. ಟೆಕ್ನೋ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ಲೂಟಿನೇ ಮಾಡಬೇಕಿರುವಾಗ, ಹೌದೌದು, ಶೂಟ್ ಮಾಡೋಕೆ ನಾನು ಕೂಡ ಗನ್ ಪರೀಕ್ಷೆಗೆ ಬರೋದು SP ಆಫೀಸ್ಗೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ, ಮನಸ್ಸು ಕೇಳುವ ನೂರು ಆಸೆಗೂ ಪ್ರೀತಿ ಮಾತ್ರ ಇರದು. ಓ ಓ ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪರ್ಸ್ ಖಾಲಿ ಮಾಡಿ ವಾಪಸ್ ಕಳಿಸ್ತೀನಿ ಅಂತೇಳಿ ಗಣ್ಣ ಆಗಬೇಕು ನಮಗೆ. ಹೌದಾ? ಯಾಕೆ ಗಣ್ಣು? वास्ता बेडिया मारने भी करड़ी है सग अवे अवे तो जोड़ बेडिये तो जोड़ ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ಕುಣಿಬಾ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವನೇ ಜೀವಕ್ಕಿಂತ ಸನಿಹ ಬಾರೆ ಬನವೇ ವಿಸ್ಮಯ ನಿನ್ನ ರೂಪ ಕಂಡು ನಾನು ತನ್ಮಯ. ಹೌದು ಸಿಸ್, ಒಂದು ಗಂಡು ಬೇಕು, ಪರ್ಮಿಷನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಹೋಗಿದ್ವಿ ಸಿಸ್. ಹೌದಾ? ಓಕೆ ಓಕೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಿಸ್. ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಇಲ್ಲ ಸಿಸ್, ನಮ್ಮದು ಕೃಷಿ ಇದೆ ಅಲ್ವಾ, ಹಾಗೆ. ಓ, ಅದಕ್ಕೆ ಕೃಷಿಗೆಯಾ, ಕೃಷಿ ಭೂಮಿಗೆಯಾ? ಓಕೆ ಓಕೆ. ಟೆಕ್ನೋ ಅಂತ ನಗ್ತಾ ಇದ್ದಾರೆ, ಟೆಕ್ನೋ ನಗ್ತಾ ಇದ್ದಾರೆ. ಹೆಸರನ್ನು ಕೂಡಿಸಿ ಬರೆಯುವ ಖುಷಿ ಇನ್ನೆಲ್ಲೂ ನಾ ಕಾಣೆ, ಈ ಪ್ರೀತಿ ಎಂಥ ಅಸಮಾನ. ಒಂದಿಷ್ಟು ಹುಸಿ ಮುನಿಸು, ಒಂದಿಷ್ಟು ಸಿಹಿ ಕನಸು, ಪ್ರೀತಿಸೋರ ಜೋಲಿಗೇಲಿ ಇರಬೇಕು ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನಡೆದರೆ ನಿನ್ನ ಹೆಜ್ಜೆ ಮೇಲೆ ನನಗದೆ ಸಪ್ತಪದಿ ಎಂದೆಂದು ಮಾತು ತಪ್ಪಲ್ಲ. ಮಾಡಿದರೆ ನಿನ್ನ ಮಡಿಲ ಮೇಲೆ ಇರುವಂತ ಒಪ್ಪಂದ ಇಂದಿನಿಂದ ಒಪ್ಪೋ ಭಗವಂತ. ಇದ್ದರೂ ನಿನ್ನ ಜೊತೆ ಹೋದರೂ ನಿನ್ನ ಜೊತೆ, ನೀನೆ ನಾನು ನಾನೇ ನೀನು ಪ್ರೀತಿ ಮೇಲಾಡಿ, ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಸರಿಗಮ ಪಾಗೆ ಹೋಗಿ ಸಿಕ್ಸ್, ಎಲ್ಲರೂ ನನಗೆ ಮಕ್ಕಳು ಮಾಡೋದು ಮಾರೆ, ಸರಿಗಮಕ್ಕೆ ಹೋಗಿ ಅಂತ. ನಾನು ಸುಮ್ಮನೆ ನನ್ನ ಖುಷಿಗೋಸ್ಕರ ಆಡೋದು ಅಷ್ಟೇ. ನನಗೆ ಯಾವ ಸರಿಗಮ ಪಾಗೆ ಹೋಗ್ಲಿಕ್ಕಿಲ್ಲ ಮಾರ್ರೆ. ಮಾನ್ಯ ಮಿದ ಗಣ್ಣ ನಿಕ್ಕೇ ಬನೋದುಳ್ಳೇರು.
ಅವು ಬೇತೆ ಅತಿ ಮಾರನೇ ಮೇಸದ ಗಂಡು ಅವು ಡಮ್ಮಿ ಗಂಡು. ನಮ್ಮ ನಡುವೆ ಇರಲಿ ನೂರು ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಳೆ ನಿನ್ನಯ ಪಾಲಿ, ನನ್ನಯ ಬದುಕಿ ನಿನ್ನದು ಗೆಳತಿ. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮಾಪುರ ನಿನ್ನನ್ನೇ, ಏಳೇಳು ಜನ್ಮ ಬೇಡುವೆ ನಾನು ದೇವರ ಮುಂದೆ ನಿನ್ನನ್ನೇ. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ, ಒಂದೇ ಜೀವ ಹೃದಯ ಎರಡು. ಗನ್ನು, ಓ ಮೈ ಗಾಡ್, ನನ್ನ ಮೀಟ್ ಆಗಲ್ಲ ಹಾಗಾದ್ರೆ ನನ್ನ ಮೀಟ್ ಆಗಲ್ಲ ಹಾಗಾದ್ರೆ ಅಂತ ಹೇಳ್ತಾ ಇದ್ದಾರೆ. ನಿತ್ಯಾನಂದಧಾಮ ರುಕ್ಮಿಣಿಗಾಗಿ, ಈ ರುಕ್ಮಿಣಿಗಾಗಿ ಅವನ ಮಧುರ ಮುರಳಿಯ ಗಾನ. ಕುಲಸತಿಗಾಗಿ ಕುಲಸತಿಗಾಗಿ ನೀನಮೀಗ ಶ್ಯಾಮ ನಿತ್ಯಾನಂದಧಾಮ. ಸುಮ್ಮನೆ ನಿಂಗೆ ಎಲ್ಲ ಯಾಕೆ ಭಯ, ನೀನು ಪಾಪ ಅಲ್ವಾ? ಹಾ ಪಾಪ ಪಾಪ, ಹೌದು. ಜಾಣ ಮರಿ ಜಾಣ ಮರಿ, ಪಾಪು ಮರಿ ಪಾಚು ಮರಿ. ಪೂರ್ತಿ ತಪ್ಪು, ಪರವಾಗಿಲ್ಲ. ಯಾವುದು ತಪ್ಪು ಟೆಕ್ನೋ, ಯಾವುದು ತಪ್ಪು? ನಾನು ಅರ್ಧ ಹೇಳಿದಾಯ್ತು ಟೆಕ್ನೋ, ನನಗೆ ಲಿರಿಕ್ಸ್ ಸರಿಕಟ್ಟು ಬರೋದಿಲ್ಲ, ನಾನು ಫಸ್ಟೇ ಹೇಳಿದ್ದೇನೆ. ಅರ್ಧ ಪದ್ಯ ನಂದು. ನೀವು ಸರಿಗೆ ಆಗಬೇಕಾದ್ರೆ ಲಿರಿಕ್ಸ್ ಹಾಕಬೇಕು, ಆಗ ನಾನು ಆಡ್ತೇನೆ. ಓಕೆ, ಬರೆದಿಡ್ಲಿಕ್ಕೆ ಉದಾಸೀನ ಆಗೋದು ಮಾರ್ರೆ, ಬರೀಲಿಕ್ಕೆ ಉದಾಸೀನ ಆಗ್ತದೆ ನನಗೆ. ಇಲ್ಲದಿದ್ದರೆ ಲಿರಿಕ್ಸ್ ಬರೆದಿಡ್ಬೋದು. ಎಷ್ಟು ಬರೆದಿದ್ದೇನೆ ಈಗಲ್ಲ, ತುಂಬ ಬರೆದಿದ್ದೇನೆ ನೋಡಿ. ಇದು ಎಷ್ಟೋ ವರ್ಷ ಆದದ್ದು, ಇದಕ್ಕೆ 10 ವರ್ಷ ಆಯ್ತು ಇದು ಬರೆದು ನೋಡಿ. ಪೇಜೆಲ್ಲ ಹೇಗೆ ಆಗಿದೆ ನೋಡಿ. ನನಗೆ ಒಂದು ಬರೆಯುವುದು ತುಂಬ ವರ್ಷ ಆಯಿತು ಬರೆದು. ನಾನು 10 ಅಲ್ಲ ಜಾಸ್ತಿ ವರ್ಷ ಆಯಿತು ಇದು ಬರೆದು. ಇದಾಗೆ ಪೇಜೆಲ್ಲ ಹೋಗಿದೆ, ತುಂಬ ಹಳೆತ್ತು. ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದಿರಿಗಿತೆ ಲೈವ್ ಉಂಡತಿ ರಕ್ಷಸಿಸ್ ಚಾರ್ಜಿಗೆ ಇಡಬೇಕು. ಓಕೆ ಓಕೆ, ಚಾರ್ಜಿಗೆ ದಿಲಿ ಪುಲಿ ಪುಲಿ. ಚಾಪರ್ಲೆ ಫಸ್ಟ್, ಚಾಪರ್ಲೆ ಚಾ ಕುಡೀರಿ ಮೊದಲು. ಮೊದಲು ಭೂಮಿಗಿಳಿದ ಮಳೆ ಹನಿಯೋ ನೀನೇನ, ಎನ್ನೆದೆಯ ಚುಂಬಿಸಿದ ಇಬ್ಬನಿಯೋ ನೀನೇನ. ಕಾಣದೆ ನನ್ನ ಕನಸಲ್ಲೂ ಬಾರದೆ ನನ್ನ ಎದುರಲ್ಲೂ ಇದ್ದೇನೆ, ಯಾವೂರಲ್ಲೂ ನೀ ನವಿತು ಕುಳಿತು. ಚಾರ್ಜಿಗೆ ಇರಬೇಕು. ಓಕೆ ಓಕೆ, ಚಾರ್ಜಿಗೆ ದಿಲೆ ಒಂಚೂರು ನೀರು ಪಡೆದು ಬರ್ಪೆ. ಸಪೋರ್ಟ್ ಮಾಡ್ಬೇ ಮಾತಲ್ಲಿ ಎಲ್ಲ ಪೋಚಾವ ಒಂಜಿ ಅರ್ಧರೆ ಮುಟ್ಟೊಲ್ಲೆ ಬಕ್ಕಲ ಇವೆಂಡ್ ಮಲ್ಪೆ. ಪ್ರತಾ ನಿಕ್ಕೊಂಚೂರು ಅವಳು ಒಂದಿತ್ತೇನೆ ಬೇ, ದೋಸೆ ಉಂಡು ಬಕ್ಕ ಒಂದುಂಡು. ದಾದಪ್ಪ ಪೊಟೇಟೊ ಚಿಲ್ಲಿ ಉಂಡು ಒಂಜಿ ಕುಂದಿಟ್ಟು ತೂಲ ಇದೆ ತೋನು. ಓಕೆ, ಆನ್ ಉಂಡು ದುರ್ಗಕ್ಕ. ಓಕೆ ಜಗಣ್ಣ, ಥ್ಯಾಂಕ್ ಯು ಸೋ ಮಚ್ ಅವೆ ಜಗಣ್ಣ ಆನ್ ದೀನೆಗೆ. ಥ್ಯಾಂಕ್ ಯು. ಇನ್ನೊಂದು ವೀಡಿಯೋ ತೂವರೆ ಬಾಕಿ ಉಂಡಿ ತೂಪೇವೆ ಬಕ್ಕ. ಇದೇನು ಏನಲ್ಲ ವೀಡಿಯೋ ತೂವರೆ ನಾವು ಒಂದಿಜ್ಜಿ ಮಾರೆ
बिजी उरले ओके जगन ओके ओके थैंक यू सो मच अवे लाइव बत्ते सपोर्ट करने थैंक यू कोरोनुल्लार एక్కడ నుంచి ఆన్ దితారు ಗೊತ್ತು ఇంక थैंक यू सो मच अवे बिजी उरले ओके ओके नित्य ಮಾತೆಲ್ಲ ಬಿಜಿ ನವರಾತ್ರಿ ಅತೆ ಮಾತ ಬಿಜಿ ನಡುವೆ ಇರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಾನೇ ಜೀವ ಒಂದೇನೆ ಹೃದಯ ಎರಡು ಆ ಜೀವ ಒಂದೇನ ಹೃದಯ ಎರಡ ನಾನೆಂತ ಹೇಳಿದೆ ಮಾರೆ ಜೀವ ಎರಡು ಹೇಳಿದ್ದೇನಾ ಹೃದಯ ಒಂದು ಹೇಳಿದ್ದೇನಾ ನಾನೇ ನೀನಂತೆ ನೀನೇ ಜೀವ ಒಂದೇನೆ ಹೃದಯ ಎರಡು ಅಷ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರಲಿ ಅದಾಯಿತು ಮುಗೀತು ನಾನು ಬೇರಪ್ಪರಪ್ಪ ಹಾಡುದೆ ಆಗಿಲ್ಲ ಟೆಕ್ನೋ ಅವರೇ ಬಿಜಿ ಉಲ್ಲ ಓಕೆ ಓಕೆ ಎಲ್ಲ ಬರುವುದಿಲ್ಲ ಮಾರ್ರೆ ಅದರದ್ದು ಪದ್ಯ ಒಂದು 3 ಪ್ಯಾರಾಗ್ರಾಫ್ ಬರ್ತದೆ ಅಷ್ಟೇ 3-2 ಎಲ್ಲ ಕಲೀಲಿಲ್ಲ ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನಯ ಬದುಕಿ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮಾಪುರ ನಿನ್ನನ್ನೇ ದೇವರ ಮುಂದೆ ಬೇಡುವೆ ನಾನು 7 ಜನ್ಮ ನಿನ್ನನ್ನೇ ನೀನೇ ನಾನಂತೆ ನಾನೇ ನೀನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಇರಲಿನು ಇದು ಕರೆಕ್ಟ್ ಓಕೆ ಓಕೆ ಥ್ಯಾಂಕ್ ಯು ನೀವು ಒಂದು ರಿಲಿಕ್ಸ್ ಹಾಕಿದ್ದೀರಲ್ಲ ಥ್ಯಾಂಕ್ ಯು ಫುಲ್ ಬರುವುದಿಲ್ವ ಟ್ರೆಂಡ್ ಟ್ರೈ ಮಾಡೋದು ಸ್ವಲ್ಪ ಟ್ರೈ ಮಾಡೋದು ಆಡಲಿಕ್ಕೆ ಹಾಗೆ ಅದರ ಹಾಗೆ ರಾಗ ಹಾಕ್ಲಿಕ್ಕೆ ಬರೋದಿಲ್ಲ ಅದು ಅವರಿಗೆ ಫಿಟ್ ನಾವು ಸ್ವಲ್ಪ ಪ್ರಯತ್ನ ನಮ್ದಷ್ಟೇ ಯಾರು ನೋಯಿಸಬಾರದು ಪ್ರೀತಿಸುವ ಹುಡುಗರನು ಯಾರು ಕಾಯಿಸಬಾರದು ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ ಬೇಸಿರ್ಲಿ ಅದು ಬೇಸಿಲ್ಲ ಮಾರ ಬೇಸ್ ಹಾಕ್ಲಿಕ್ಕೆ ಅದು ಸಿಮೆಂಟ್ ಎಲ್ಲ ಬೇಕಲ್ಲ ಬೇಸಿಲ್ಲ ಇದು ಬೇಸರ ಇದೆ ಅಯ್ಯೋ ದೇವ ಹಾಗೆ ಅವರಾಗಿ ವಾಯ್ಸ್ ಆಡಲಿಕ್ಕೆ ನಮಗೆ ಆಗೋದಿಲ್ಲವ ನಮ್ಮದು ಖಾಲಿ ಒಂದು ನಮಗೆ ಹೇಗೆ ಒಳ್ಳೆಯದಾಗ್ತದೆ ಹೇಗೆ ಬರ್ತದೆ ಅಷ್ಟು ಆಡೋದು ಅಷ್ಟೇ ಬಾಡದಂತೆ ಹಾಡಿನ ಸಾಲಿನಂತೆ ಮೂಡುವ ಪ್ರಾಣದಂತೆ ಕೋಮಲವಾದಂತೆ ಶೀತಲವಾದಂತೆ ಬಂದೆ ನೀನು ಓ ದೇವರೇ ಥ್ಯಾಂಕ್ ಯು ಟೆಕ್ನೋ ಅವರೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಬಂದು ಸಪೋರ್ಟ್ ಮಾಡ್ತೀವಿ ನಿಮ್ಮ ಲೈವ್ ಎಷ್ಟು ಗಂಟೆಗೆ ಅಂತ ಹೇಳಲಿಲ್ಲ ಟೆಕ್ನೋ ಅವರೇ ನೀವು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಹೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವನ್ನೇ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು
ನಾನು ಚೆನ್ನಾಗಿ ಹಾಡ್ತೇನೆ. ಹೌದಾ ಟೆಕ್ನೋ ಅವರೇ? ಓಕೆ ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಹಾಡಿ ನೀವು. ನಾನು ಒಟ್ಟಾಸಿ ಹಾಡೋದು ಮಾರಲ್ಲಿ. ನನಗೆ ಶ್ರುತಿ ಅದೆಲ್ಲ ಅಷ್ಟಾಗಿ ಬರೋದಿಲ್ಲ. ನನಗೆ ಹಾಡೋದಂದ್ರೆ ಇಷ್ಟ, ಅದಕ್ಕೆ ನನ್ನ ಬಾಯಲ್ಲಿ ಯಾವಾಗಲೂ ಹಾಡ್ತಾನೇ ಇರ್ತೇನೆ ನಾನು. ಹಾಗೆ ನೀವು ಚಂದ ಮಾಡಿ ಹಾಡ್ತೀರಲ್ಲ. ಓಕೆ ಓಕೆ. ನೀವು ಇದರಲ್ಲಿ ಇದು ಸಾಂಗ್ ವಿಡಿಯೋ ಹಾಕೋದಾ ನೀವು ಟೆಕ್ನೋ ಅವರೇ? ಪುಟಾಣಿ ಬಂದರು. ಪುಟಾಣಿ ಭಜನೆಯನ್ನು ಕೇಳ್ತಾ ಇದ್ದೆ. ಪುಟಾಣಿ ಭಜನೆಯಾ? ಪುಟಾಣಿ, ನೀನು ಮೊನ್ನೆ ಮಂದರ ಸಿಸ್ನ ಫೋಟೋ ಹಾಕಿ, ನೀನು ಫೋಟೋ ತೆಗಿಬೇಕಂತೆ ಅವರದ್ದು. ಅವರಿಗೆ ಇಷ್ಟ ಆಗಲಿಲ್ಲ ಅಂತೆ, ನನಗೆ ಹೇಳಿ ಕೇಳಿದರು ಮಾರ್ರೆ. ಪುಟಾಣಿ ಕೇಳಬೇಕು. ಲೈಕ್ ನನ್ನ ಲೈವ್ ನಾನು ಲೈವ್ ಮಾಡೋದಿಲ್ವ ಲೈವು? ಓಕೆ 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 ಯಾರಪ್ಪ ಟೆಕ್ನೋ. ಓಕೆ ಓಕೆ, ನಾನು ಲೈವ್ ನೀವು ಮಾಡ್ತೀರಾ ಅಂತ ಎನಿಸಿದ್ರು. ಕೇಳಬೇಕು ಲೈಕ್ ಡನ್. ಓಕೆ ಓಕೆ ಪುಟಾಣಿ, ಕೇಳು. ಕೃಷ್ಣನದು ಆಡ್ತೇನೆ. ಯಾಕೆ ಲೈವ್ ಬರ್ತಿಲ್ಲ ಮಂದಾರ? ಅವರಿಗೆ ಬ್ಯುಸಿ ಇದ್ದಾರೆ ಅಂತ. ನವರಾತ್ರಿ ಅಲ್ಲ, ಮಗಳಿಗೆ ಎಕ್ಸಾಮ್ ಆಗ್ತಾ ಉಂಟಂತ ಹೇಳಿದರು. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ದೃಷ್ಟಿ ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ದೃಷ್ಟಿ ತಾಕಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಬಾಲಕತನದಿ ಗೋಪಾಲ ಕರುಳಗೂಡಿ, ಬಾಲಕತನದಿ ಗೋಪಾಲ ಕರುಳಗೂಡಿ, ಕಾಳಿಂದಿ ಮಾಡುವನು ಕಳಹಿದ ಕಾರಣ, ಕಾಲು ಮುಳುಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಾಲು ಮುಳುಕಿತೆ ರಂಗಯ್ಯ, ರಂಗಯ್ಯ ರಂಗಯ್ಯ ರಂಗಯ್ಯ, ರಂಗಯ್ಯ ರಂಗಯ್ಯ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಸಸ ಸದದಪ ಸಸ ಸದದಪ ಪಪ ಪದ ಗ ಪದ ಗರಿರಿ ಸಸಗ ಪಪ ಪದ ಗ ಪದ ಗರಿರಿ ಸಸಗ, ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಗಿ, ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಗಿ, ಹೆಸರಿನ ಮಲ್ಲರ ಮಡುಗಿದ ಕಾರಣ, ಕಿಸಿರು ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಿಸಿರು ತಾಕಿತೆ ರಂಗಯ್ಯ, ರಂಗಯ್ಯ ರಂಗಯ್ಯ ರಂಗಯ್ಯ, ರಂಗಯ್ಯ ರಂಗಯ್ಯ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಸಸ ಸದದಪ ಸಸ ಸದದಪ ಪಪ ಪದ ಗ ಪದ ಗರಿರಿ ಸಸಗ ಪಪ ಪದ ಗ ಪದ ಗರಿರಿ ಸಸಗ, ಶರಣು ವೇಳಾಪುರದ ಚೆಲುವ ಚೆನ್ನಿಗರಾಯ, ಶರಣು ವೇಳಾಪುರದ ಚೆಲುವ ಚೆನ್ನಿಗರಾಯ, ಪರಿ ಪರಿ ವಿಧದಿಂದ ಶರಣರ ಪೊರೆಯುವ ವರದ ಪುರಂದರ ವಿಠ್ಠಲ ರಾಯ ವಿಠ್ಠಲ, ವರದ ಪುರಂದರ ವಿಠ್ಠಲ, ವಿಠಲ 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 ವಿಠಲ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಸಸ ಸದದಪ ಸಾಸ ಸದದಪ ಪಪ ಪದ ಗ ಪದ ಗರಿರಿ ಸಸಗ ಪದ ಗ ಪದ ಗರಿರಿ ಸಸಗ, ಹುಟ್ಟಿದೇಳು ದಿವಸದಲ್ಲಿ
ದುಷ್ಟ ಪುತನಿಯ ಕೊಂದೆ ಮುಟ್ಟಿ ವಿಷದ ಮೊಳೆಯುಂಡ ಕಾರಣ ದೃಷ್ಟಿ ತಾಕಿತೆ ರಂಗಯ್ಯ ಇದೇ ರಂಗಯ್ಯ. ಮೆಸೇಜ್ ಶಾಂತಿ ಸೂಪರ್ ಅಂತ ಹೇಳ್ತಾರೆ, ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಕಾಲ್ಡ್ ಇತ್ತು ಸಿಸ್ ಬರ್ತೇನೆ. ಓಕೆ ಶಾಂತಿ ಸಿಸ್, ವಾವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಬ್ರೋ ಸೂಪರ್ ಅಂತ ಹೇಳ್ತಾರೆ. ನನ್ನ ವಾಯ್ಸು ಆರ್ಟಿಸ್ಟ್ ಹೌದಾ ಟೆಕ್ನೋ ಅವರೇ? ಓಕೆ ಟೆಕ್ನೋ ಅವರೇ. ಒಂದು ಕ್ಷಣ ಕಳೆದು ಹೋದೆ ನಿಮ್ಮ ಭಜನೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಪುಟಾಣಿ. ದುರ್ಗಕ್ಕ ಅಂತ ಹೇಳ್ತಾ ಇದ್ದಾರೆ, ಹಾರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಪುಟಾಣಿ. ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಗಣ್ಣ, ಥ್ಯಾಂಕ್ ಯು ಶಾಂತೀಸ್. ಇನ್ನೊಂದು 1/4 ಗಂಟೆ ಇದ್ದೀನಿ, 15 ನಿಮಿಷ ಇದ್ದೀನಿ, ಮತ್ತೆ ಎಂಡ್ ಮಾಡ್ತೇನೆ. 10:00ವರೆಗೆ ಎಂಡ್ ಮಾಡ್ತೇನೆ. ಜಗಣ್ಣ ಚಾಪಾರಿ ಅದಾದ ತಿಂಡಿ. ಪುಟಾಣಿ ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂಡಿ? ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮನ ಭಾವವು ನೀನೆ, ಎಲ್ಲವೂ ನಿನ್ನದಯ್ಯ, ನಿನ್ನ ಮಾತಿನಯ್ಯ, ಪಾಡುರಂಗ ಪಾಡುರಂಗಯ್ಯ. ಲಕ್ಷ್ಯ ಪ್ರಥಮ ಬೇರೆ ಅಜ್ಜಲ್ಲಿ ಎಪ್ಪು ಇರ್ಬೇಕು, ಬೇರೆ ನನಗೆ ಗೊತ್ತು. ಬರ್ಸ ಉಂಡೆ ಸಿಸ್, ಬರ್ಸ ಇಜ್ಜಿ ಶಾಂತ್ ಸಿಸ್. ದೊಂಬು ಎಡ್ಡೆ ದೊಂಬುಂಡು. ಕಾಫಿ ಟೀ ಕುಡಿಯಲ್ಲ ದುರ್ಗಕ್ಕ. ಎಂತ ಟಿಫಿನ್ ಎಂತ ಮಾಡಿದ್ದಿ ಪುಟಾಣಿ? ಟಿಫಿನ್ ಎಂತ ತಿಂದಿ? ಬರ್ಸ ಇಜ್ಜಿ ಶಾಂತ್ ಸಿಸ್, ಸ್ವಲ್ಪ ಬರ್ಸನೆ, ಸ್ವಲ್ಪ ಬರ್ಸ ಇಜ್ಜಿ. ನೀ ಬಂದರೆ ಮೆಲ್ಲನೆ ಮುಗಲ್ ಸಿಸ್ ಮೂಲು ಅಂದೆ ಮುಗಲ ಮೂಲಿಚ್ಚಿ ಮೂಲು ದೊಮ್ಮುಂಡಿಯೇ ಮುಗುಳು ನಗೆಯಲ್ಲಿ ಅಲ್ಪ ಒಡೆಲ್ಲ ಪೋತುಜಾರೆ ಶಾಂತ್ ಸಿಸ್. ನವರಾತ್ರಿ ದಾಲೆಜ್ಜ ಅಲ್ಪ ಸ್ಪೆಷಲ್ ದಾಲೆಜ್ಜ ಕೋಡೆ ಪ್ರಿನ್ಸೆಸ್ನ ಲೈವ್ಗೆ ಬರ್ರೇನೆ ಆಯ್ಜಿ ಎಂಗುಲ್ ದೇವಸ್ಥಾನದಲ್ಲ ಇತ್ತಪ್ಪಗ. ನವೀನ್ ಪ್ರೋಣ ಒಂಚೂರು ಲೈವ್ ತಿಕ್ಕುದು ಹೆಂಗೆ ನಿಜ್ಜಿ ಸಿಸ್ ಬನ್ನೊಂದುಲ್ಲೇರು. ಒಂಜಿ ಟೆಂಪಲ್ ಉಂಡುಗೆ ಪೋತುಜಿ ಅಂದೆ ಪೋಡು ಇನಿ ಎಲ್ಲಂಜಿ ಅಂದಂದು ಆಯ್ತಾ ರಜೆ ಬೋಡತೆ ಒರ್ತಿರ್ತಿ ಪೋಯ್ರೆಡ್ಡೆ ಅಪ್ಪ ಜತೆ ನಮ್ಮ ಊರು ನಾಡ ಒರ್ತಿರ್ತಿ ಪೋದು ಬರೋಲಿ ಅಣ್ಣ ಅಲ್ಪ ಪೋಯ್ ಬೇತೆ ಕಡೆ ಸರಿ ಅಪ್ಪ ಜತೆ ಅಂದು ಸಿಸ್ ಅಂದು ಬೇತೆ ಕಡೆ ನಮಕ್ ಒರ್ತಿರ್ತಿ ಪೋಯರದಾದನ ಒಂಥರ ಪೊಡಿಗೆ ಅಪ್ಪ ಎಂಕಲಂಚೇನೆ ಗುಜರಾತ್ ಉಪ್ನಾಗ ಯಾನ ಒಡ್ಸೈತಿ ಒಡೆಲ್ಲ ಪೋಂದಿತ್ತು ಹಸ್ಬೆಂಡ್ ಬೇರೆ ಬತ್ತಕ್ಕನೆ ಪೋಂದಿತ್ತೀನಿ. ಏನು ತಿಂಡಿ ಅಕ್ಕ ಇವತ್ತು? ಅವಲಕ್ಕಿಯ ಪುಟಾಣಿ ನಿನಗೆ ಎಂತ ತಿಂಡಿ ತಿನ್ಲಿಲ್ವ ನೀನು? ಅವಲಕ್ಕಿ ಇವತ್ತು. ಸಾವಿರ ಕನಸಿನ ಸುಂದರ ಪದಗಳ ಓಡು ಮಸ್ತ್ ಟೆಂಪಲ್ ಉಂಡು ಸಿಸ್ ಅಂದಂದು ಓಡು ಮಸ್ತ್ ಟೆಂಪಲ್ ಉಂಡು ಒಡೆಯಲ್ಲ ಪೋಲಿ ನಮಗೆ. ಏನು ತಿಂಡಿ ಅಕ್ಕ? ಬಜಿಲ್ ಅವಲಕ್ಕಿ ಮಸ್ತ್. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು. ಅವಲಕ್ಕಿ ಪವಲಕ್ಕಿ ಕಾಂಚನ
ಅವಲಕ್ಕಿ ಪವಲಕ್ಕಿ ಅದು ನನಗೆ ಬರುವುದಿಲ್ಲ ಮಾರ್ರೆ. ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಎಂಥದ್ದು ಉಂಟದು. ಆರತಿ ದರಿಗಿಳಿದಂತೆ ಮಣ್ಣಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮುಂದೆ ಎಲ್ಲಾನು ಈ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ഇനി ആരെങ്കിലും ടെമ്പിൾക്ക് പോയാരെ ഉണ്ടുಗೆ ಸಿಸ್ ഇനി കാണില്ലേരാ അന്നത്തെ ಕಾಣೆಪ್ಪೇರು ಬಯ್ಯಗಿಜ್ಜರ ಅಂದ ಪ್ರೀತಿಸಿ ಬೇಗ ಆಫ್ ಮಾಡಿದೆ ಲೈವ್ಸ್ ಅಂದೆ. ಯಾನು ತೂನಾಗಲ್ಲ ಎಂಡ್ ಆದಿತ್ತನು ಯಾನು ಬನ್ನಾಗ ನನಗೆ ಮೆಸೇಜ್ ಪಾಡುವ ಬನ್ನಾಗ ಲೈವ್ ಎಂಡ್ ಜಸ್ಟ್ ಎಂಡ್ ಆಗಿ ನಾತ್ರನೇ ಅಪಗನೆ ಭಜನೆ ಮಾಡಬೇಕಾದ್ರೆ ಲೈವ್ ಮಾಡಿ ಟೆಂಪಲಲ್ಲಿ. ಓಕೆ ಭಜನೆಯಲ್ಲಿ ಅಲ್ಲಿಯ ಅವರು ಅಲ್ಲಿ ಬೇರೆಯವ್ರು ಮಾಡ್ತಾರೆ ಭಜನೆ, ಆಗ ನೋಡುವ ಲೈವ್ ಮಾಡುವ. ಇವತ್ತು ಉಂಟು ಭಜನೆ, ನನಗೆ ಬೇರೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು, ಬೇಗ ಬಂದರೆ ಲೈವ್ ಮಾಡ್ತೇನೆ ಅಲ್ಲಿ. ಕಾಂಡೇನೆ ಪೋಪೇರಿಗೆ ಕಾಂಡೇನೆ ಪೋಪೇರಿಗೆನಾ ಅಂಚೆ 12 ಗಂಟೆ ಲೈವ್ ಇಜ್ಜಾರ್ನಾ? ಓಕೆ ನಕಾರ ವೀಡಿಯೋ ಮೀನು ತೂಪೇನು ಇರು ವೀಡಿಯೋ ತುಯ್ಯರು ಚಾನ್ಸಸ್ ಎಂಕಲ್ನ ಒಂದೈತೆ ಕಟ್ಟಿಲ್ದ ಆದ್ಯ ಪಾಡಿದ ಲೈವ್ ಇಜ್ಜಿ ಯಾರನ್ನ ಇನಿ ಲೈವ್ ಇಜ್ಜಾ? ಓಕೆ ತುಯ್ಯ ಸಿಸ್ ಎಂಚಾಂಡಿ ಶಾಂತಿ ಸಿಸ್ ದಾದಾಳ್ನ ಚೇಂಜಸ್ ಬೋರ್ಡ ದಾದಾಳ ಚೇಂಜಸ್ ಬೋರ್ಡನ ಪಲ್ಲೆ ಅವು ಹೊರಗೆ ಎಡಿಟಿಂಗ್ ಒಂಚೂರು ಮಿಸ್ಟೇಕ್ ಹಾಕೊಂಡು ಮಸ್ತ್ ಪಳ ಪಿದೈದ ವಾಯ್ಸ್ ಲೊಪ್ಪುಡತೆ ಮಾತ ವೀಡಿಯೋ. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಸಪೋರ್ಟ್ ಮಾಡ್ತಾರೆ ವೀಡಿಯೋ ತುಪ್ಪ. ಥ್ಯಾಂಕ್ ಯು ಸೂಪರ್ ಆತನ ಸಿಸ್ ಬಂದಿದೆ. ಥ್ಯಾಂಕ್ ಯು ಒಂಜಿ ವೈರಲ್ ಆಪು ಜೊತೆ ಮಾರೆ ಅವೇ ಮಂಗ ನ್ಯಾಯ ಎಲ್ಲಿದೆ ಬಡವರ ನ್ಯಾಯವ ಕೇಳುವುದೇ ಅನ್ಯಾಯ. ಅವು ಅಂದು ಸಿಸ್ಪನದುಲ್ಲೇರು ಭೂಮಿಯು ಬಿರಿಯಲಿ ಗಗನವು ನಡುಗಲಿ, ಭೂಮಿಯು ಬಿರಿಯಲಿ ಗಗನವು ನಡುಗಲಿ, ಸಾಗರ ಕೆರಳಲಿ ಗಿರಿಗಳು ಉರುಳಲಿ, ಬಿಡೆನು ನಿನ್ನ ಪಾದ ನಿನ್ನ ನಾಮ ವೇದ, ಬಿಡೆನು ಪತಿಯ ಪ್ರಾಣವನ್ನು ಉಳಿಸುವ ತನಕ, ಅಂಧಕಾರವನ್ನು ಅಳಿಸುವ ತನಕ, ಬಿಡೆನು ನಿನ್ನ ಪಾದ ನಿನ್ನ ನಾಮ ವೇದ, ಬಿಡೆನು ನಿನ್ನ ಪಾದ. ಕೆಬಿತದೆ ತೊಂಜರ ಸಿಸ್ಸು ಕೋಡೆ ಇಜ್ಜಿ ಸಿಸ್ಸು ಕೋಡೆ ದಾದ ಎಂಗ್ಲೆಗ್ ಅತ್ತ ಆಜಿ ಗಂಟೆ ತೊಳೆ ಎಂಗ್ಲು ಕುತ್ತಾರ ಪೋಡಿತ್ತನು ಅಂಚದಾದ ಮಲ್ತ ಸಂತೆ ಹೆಚ್ಚೆ ತಿರ್ಗದಿಜ ಚೂರು ತಿರ್ಗಿಯ ಬಕ್ರೆ ಜೋಕ್ಲೆದಲ್ಲ ಐಸ್ ಕ್ರೀಮ್ ಮಿನಿ ತಿನ್ಪಾಯ ಪಿದಡಿ ಅಲ್ತದ ಆಲದೆ ತೊಂದರೆ ಐಜಿ. ಭಜನೆ ಮಾಡುವುದು ಕಣ್ಣು ತುಂಬಿ ನೋಡಬೇಕು ದುರ್ಗಕ್ಕ. ಹೌದಾ ಭಜನೆ ಮಾಡೋದು? ನಮ್ಮ ಅಲ್ಲಿದು ಭಜನೆ ಮಂಡಳಿಯಲ್ಲಿ ಮಾಡ್ತಾರೆ, ಹೆಣ್ಣು ಮಕ್ಕಳು ಭಜನೆ ಮಾಡ್ತಾರೆ ಮತ್ತು ಗಂಡಸರು ಕೂಡ ಮಾಡ್ತಾರೆ ಭಜನೆ, ಚೆಂದ ಮಾಡ್ತಾರೆ ಭಜನೆ. ನೋಡು ಒಮ್ಮೆ ನಾನು ನಿಮಗೆ ಲೈವ್ ತೋರಿಸ್ತೀನಿ, ಒಂದು ಹೆಚ್ಚಾಗೋದಿಲ್ಲ, ಒಂದು 10 ನಿಮಿಷ 20 ನಿಮಿಷ ತೋರಿಸ್ಬೋದು ಲೈವಲ್ಲಿ, ಆಗ ನೀವು ಲೈವ್ಗೆ ಬರಬೇಕು ಆ ಟೈಮಲ್ಲಿ. ಸೂಪರ್ ರಾಗ ಅಕ್ಕ ಬಂದ. ಥ್ಯಾಂಕ್ ಯು ಗುರು ಕೋಡೆ ಬರ್ರಾಯ್ಜಿ ಕೋಡೆ ಪಿದೆ ಪೋದಿತ್ತೆ ನನ್ನತೆ ದಿನೋಲಂಚೆನೆ ಆ ಟೈಮ್ ಪಿದೆ ಇಡೆಪ್ಪು ಮಾರ್ರೆ ಅಂಚಾಪುಣ್. ಗುಡ್ ಮಾರ್ನಿಂಗ್ ಅಕ್ಕ ಲೈಕ್ ಕೊಡಿ. ಥ್ಯಾಂಕ್ ಯು ಗುರು. ಗುಡ್ ಮಾರ್ನಿಂಗ್ ಶಾಂತ ಅಕ್ಕ ಪನೊಂದುಲ್ಲೇರು. ಸೂಪರ್ ರಾಗ ಅಕ್ಕ. ಥ್ಯಾಂಕ್ ಯು. ಹಾಯ್ ಪ್ರದೀಪ್ ಬ್ರೋ, ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ನನಗೆ 10 ನಿಮಿಷ ಒಳ್ಳೆ ಆತೆ
ಯಾವ ಟೈಮ್ ಅಕ್ಕ? ಅದು 7:30ಗೆ ಸ್ಟಾರ್ಟ್ ಆಗ್ತದೆಯಾ? ನಾನು ಇವತ್ತು ಬರುವಾಗ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ, ನನಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಮತ್ತು 8:30ಗೆ ಮುಗೀತದೆ, ನೋಡುವ. 7:30 8:00ವರೆಗೆ ಬಂದರೆ 7:30 8:00ವರೆಗೆ ಏನಾದರೂ ಲೈವ್ ಮಾಡಲಿಕ್ಕೆ ಆದರೆ ಮಾಡ್ತೇನೆ ಇವತ್ತು, ಇಲ್ಲದಿದ್ದರೆ ಇಲ್ಲ. ಇಲ್ಲದಿದ್ದರೆ ಮತ್ತು ಸೋಮವಾರ ನೋಡಬೇಕು. ಸೋಮವಾರ ಉಂಟು, ವಿಶೇಷ ಪೂಜೆ ಉಂಟು, ಆಗ ನೋಡುವ. ಅಕ್ಕ ಯಾನ್ ಬಿಜಿ ಉಳ್ಳೇ? ಓಕೆ ಓಕೆ ಗುರು, ಥ್ಯಾಂಕ್ ಯು ಸೋ ಮಚ್. ಅವೇ ಬಾಯ್ ಗುರು, ಥ್ಯಾಂಕ್ ಯು. ಬರ್ತದೆ ಲೈಕ್ ಕೊರಿಯರತ್ತೆ, ಥ್ಯಾಂಕ್ ಯು ಸೋ ಮಚ್. ಶಾಂತಕ್ಕ ಬಾಯ್ ಪನೊಂದುಳ್ಳೇರು. ಓಕೆ ಓಕೆ ಗುರು, ಥ್ಯಾಂಕ್ ಯು. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಬಾಳೆಂಬ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ಬಾಯ್ ಪ್ರದೀಪ್ ರೋಪನಂದಲ್ಲಿ ಶಾಂತ ಸಿಸ್. ನನ್ನಲ್ಲಿ ಪ್ರೀತಿ ತಂದನು ನೀನು, ನನ್ನಲ್ಲಿ ಜೀವ ಇಟ್ಟನು ನೀನು, ನನ್ನ ಬಾಳ ಬೆಳಗು ಗೀತೆಯಲ್ಲಿ ಪಲ್ಲವಿ ನೀನೇ ಎನ್ನುತ್ತಿದೆ ಹೃದಯ, ಪ್ರೀತಿಸುವ ಬಾಯಿನಿಯ ನಗು ತುಂಬಿ ನಿಮ್ಮ ಮನಸ್ಸು ಅರಳಲಿ ದುರ್ಗಕ್ಕ. ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಮನಸೆಳೆವೆ. ಪಾಲ್ಗಡಲ ಕಡೆವಾಗಲಿ ಜನಿಸಿ ಬಂದೆ, ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ, ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಶಾಂತಿ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಹಗಲು ಇರುಳು ಏಕವಾಗಿ ಅರಿಯು, ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ. ಎಡಕ್ಕೆ ಶ್ರೀಯು ಬಲಕ್ಕೆ ಭೂಮಿ ನಡುವಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಬಂತೆ, ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ. ಶಾಂತಿ ಸಪೋರ್ಟಲ್ಲಿದ್ದಾರೆ. ಇನ್ನೊಂದು 5 ನಿಮಿಷ ಇದ್ದೇನೆ, ಮತ್ತೆ ಎಂಡ್ ಮಾಡ್ತೇನೆ. ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕುಳಲಿ ಮಕ್ಕಳನ್ನು ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ. ಭಕ್ತಿಯ ಪರಕಾಷ್ಠೆ ತುಂಬಿದ ಅಕ್ಕ ಪುಟಾಣಿ. ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು ಸೋ ಮಚ್. ನಾನೀಗ ಚಿಕ್ಕ ಮಕ್ಕಳದೊಂದು ಪದ್ಯ ಹೇಳ್ತೇನೆ ಆಯಿತಾ? ಚಂದಿರಾಣಿ
ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರನಾಗುತ್ತಿಹನೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರನಾಗುತ್ತಿಹನೆ. సూపర్ పనులేరు జోకుల మధ్య కూడా ఇంకా మస్తు ఇಷ್ಟ ಕುಡಂಜಿ ಅನ್ ಪಂತೆ ಅಲ್ಲ ಬಾಲಿಗಾಗಿ ಪಂತೇವ್ರದ ಕುಡಂಜಿ ಉಂಡಿ ಕುಡಂಜಿ ಹೋಗುವ ಪಂಪನ ಕುಡಂಜಿ ಹೋಗುವ ಒಂಜಿ ಪದ್ಯ ಉಂಡು ನನಗೆ ಪನ್ಪೆ ಪಲ ನೆನಪಿ ಬರ್ಪುಚಿ. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ ಕತ್ತಲನ್ನೋದು ಚಂದಮಾಮ ಕತ್ತಲನ್ನೋದೋಡಿ ನಿಂತ ಚಂದಮಾಮ ಅವೊಂಜಿ ಪದ್ಯ. ಬಾಯ್ ಸಿಸ್ ಬೇಲೆಂಡು ಶಾಂತಿಸ್ ಒಂಜಿ 4 ನಿಮಿಷದ ಸಪೋರ್ಟ್ ಮೆಸೇಜ್ ಪಾಡ್ಲಿ ನಾನು ಎಂಡ್ ಮಲ್ಪೆ ಅವೇ ಸಪೋರ್ಟ್ ಮೆಸೇಜ್ ಇತ್ತನ ಪಾಡ್ಲಿ ಸ್ಪೀಡ್ ಮೆಸೇಜ್ ಮಕ್ಕ ನಾನು ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಲೈವ್ ಎಂಡ್ ಮಾಡ್ತೇನೆ, 1-2-3 ಸ್ಪೀಡ್ ಕಮೆಂಟ್ ಬರಲಿ ಮತ್ತೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು, ಲೈಕ್ ಕೊಟ್ಟವರಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಯ್ ಆಲ್. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಬಾಯ್ ಬಾಯ್ ಶಾಂತಿಸ್, ಬಾಯ್ ಪುಟಾಣಿ, ಬಾಯ್ ಜಗಣ್ಣ, ಎಲ್ಲರಿಗೂ ಕೂಡ ಬಾಯ್ ಬಾಯ್.